ನರಳಿಸಿ ಹೋದ ನಮ್ಮ ನೆಚ್ಚಿನ ಮನೋಹರ್ ಪ್ರಸಾದ್ ಅವರಿಗೆ ಶ್ರದ್ಧಾಂಜಲಿಯ ನಮನಗಳನ್ನು ಅರ್ಪಿಸಲಿಕ್ಕೆ ಬಂದ ಮನೋಹರ್ ಪ್ರಸಾದ್ ಅವರ ಎಲ್ಲ ಆತ್ಮೀಯ ಬಂಧುಗಳನ್ನು ಕೂಡ ಅವರ ಕುಟುಂಬಿಕರ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ನಿಮ್ಮನ್ನು ಬರಮಾಡಿಕೊಡ್ತಾ ಇದ್ದೇವೆ. 1959ನೇ ಮೇ ತಿಂಗಳ 15ರಂದು ಯಲ್ಲೂರು ದೇವರಾವ್ ಮತ್ತು ಕಾಶಿಯಮ್ಮ ದಂಪತಿಗಳ ಪುತ್ರರಾಗಿ ಈ ಭುವಿಗೆ ಬಂದ ಮನೋಹರ್ ಪ್ರಸಾದ್ ಅವರ 64 ವರ್ಷಗಳ ಸುದೀರ್ಘವಾದಂಥ ನಡೆಯಾತ್ರೆಯಲ್ಲಿ ಅವರು ಕಂಡ ಕ್ಷೇತ್ರಗಳು ಹಲವು. ಪತ್ರಕರ್ತರಾಗಿ ಪತ್ರಿಕೆಗೆ ಮಾತ್ರ ಸೀಮಿತವಾಗದ ಅವರ ಬದುಕು ಸಂಸ್ಕೃತಿ, ಕ್ರೀಡೆ, ಸಾಹಿತ್ಯ, ವೈದ್ಯಕೀಯ, ಶಿಕ್ಷಣ ಇದೆಲ್ಲವನ್ನು ಕೂಡ ಮೀರಿದಂಥ ದೊಡ್ಡ ಆತ್ಮೀಯ ಬಳಗವನ್ನು ಹೊಂದಿದಂಥ ಅವರ ವ್ಯಕ್ತಿತ್ವ ಇವತ್ತು ನಮಗೆ ನೆನಪುಗಳು ಮಾತ್ರ. ಮಾರ್ಚ್ ತಿಂಗಳ ಆರಂಭದಲ್ಲಿ ಸುಡುವ ಬಿಸಿಲಿನ ನಡುವೆ ಸಿಡಿಲಿನಂಥ ವಾರ್ತೆಯನ್ನು ಕೇಳಿದ ಅವರೆಲ್ಲರ ಆತ್ಮೀಯರ ಕಣ್ಣುಗಳಲ್ಲಿ ಕೂಡ ಹೆಪ್ಪುಗಟ್ಟಿದಂಥ ಆ ಹನಿ ಇಂದಿಗೂ ಕೂಡ ಆರಿಲ್ಲ. ಎಲ್ಲ ಸನಾತನ ಸಂಪ್ರದಾಯಗಳಂತೆ ವೈಕುಂಠ ಯಾತ್ರೆಗೆ ತೆರಳುವಂಥ ಆತ್ಮವನ್ನು ಅವರ ಚಿಂತಕರು, ಹಿತಚಿಂತಕರು, ಕುಟುಂಬಿಕರು ತುಂಬು ಮನಸ್ಸಿನಿಂದ ಕಳಿಸಿಕೊಟ್ಟಾಗ ಭಗವಂತನ ಸದ್ಭಾಗವನ್ನು ಮತ್ತು ಪಾದವನ್ನು ಸಮರ್ಪಣೀಯವಾಗಿ ಸೇರುತ್ತದೆ ಎನ್ನುವಂಥ ನಂಬಿಕೆಯ ಮೇಲೆ ಇವತ್ತು ಈ ಶ್ರದ್ಧಾಂಜಲಿಯ ಸಭೆಯನ್ನು ಆಯೋಜಿಸಿಕೊಂಡಿದ್ದೇವೆ. ಸಮಾಜವನ್ನೇ ತಮ್ಮ ಬಂಧು ಎಂಬ ಪ್ರೀತಿಯಿಂದ ಕಂಡಂಥ ಮನೋಹರ್ ಪ್ರಸಾದ್ ಅವರ ಆತ್ಮೀಯ ಬಂಧುವಾಗಿ ಅವರ ಬದುಕಿನ ಎಲ್ಲ ಒಡನಾಟಗಳಲ್ಲಿಯೂ ಕೂಡ ಅವರ ಜೊತೆಗಿದ್ದು ಅವರೇ ತನಗೆ ಮಾರ್ಗದರ್ಶಕರು ಎಂಬ ಕಲ್ಪನೆಯ ಮೇರು ಶಿಖರದ ಕಲ್ಪನೆಯನ್ನು ಹೊತ್ತಂತ ಅವರ ಅಕ್ಕನ ಮಗ ಕೆ ಶ್ರೀನಾಥ್ ಹೆಬ್ಬಾರ್ ಮತ್ತು ತನ್ನ ಪುತ್ರಿಯೇ ಎಂಬ ನೆಲೆಯಲ್ಲಿ ಅಣ್ಣನ ಮಗಳಿಂದ ಪ್ರೀತಿಯಿಂದ ಹೊತ್ತು ಬೆಳೆಸಿ ಅವಳೆಲ್ಲ ಸುಖ ಸಂತೋಷಗಳಲ್ಲಿಯೂ ಕೂಡ ತಂದೆಯ ಸ್ಥಾನವನ್ನು ತುಂಬಿದ ಅವರ ಅಣ್ಣನ ಮಗಳಾದ ಶ್ವೇತಾ ಸಂದೀಪ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ದೀಪಜ್ಯೋತಿಯನ್ನು ಬೆಳಗುವುದರ ಮೂಲಕವಾಗಿ ಶ್ರದ್ಧಾಂಜಲಿಯ ನೆನಪುಗಳಿಗೆ ತಮ್ಮ ಆರಂಭದ ಚಿತ್ತವನ್ನು ಸಮರ್ಪಿಸಬೇಕು ಅಂತೇಳಿ ಕೋರಿಕೊಳ್ತಾ ಇದ್ದೇನೆ. ಬೆಳಗಿನ ಸಾಹಿತ್ಯವನ್ನು ಅತ್ಯಂತ ಪವಿತ್ರವಾದ ದಿವ್ಯಾತ್ಮನಿಗೆ ಅವರ ಆತ್ಮಗಳು ಸಮರ್ಪಣೆಯಾಗಲಿ. ತನ್ನ ಆರಂಭಿಕ ಎಲ್ಲ ಶಿಕ್ಷಣಗಳನ್ನು ಕೂಡ ಕಲಿತದ್ದು ಕಾರ್ಕಳದ ಆಸುಪಾಸಿನಲ್ಲಿ. 1976-79 ಮಂಗಳೂರಿಗೆ ಬಂದು ಕೆನರಾ ಕಾಲೇಜಿನಲ್ಲಿ ತಮ್ಮ BSc ಪದವಿಯ ಅಭ್ಯಾಸವನ್ನು ಮುಗಿಸಿದರು. ವಿದ್ಯಾರ್ಥಿ ಜೀವನದಲ್ಲಿರುವಾಗಲೇ ತನ್ನ ಚಟುವಟಿಕೆಗಳನ್ನೆಲ್ಲ ಅಕ್ಷರ ರೂಪದಲ್ಲಿ ಮುದ್ರಿಸಬೇಕು ಎನ್ನುವಂಥ ಅವರ ಮನಸ್ಸಂಕಲ್ಪಗಳಿಗೆ ಅವರಿಗೆ ವೇದಿಕೆಯಾಗಿ ದೊರಕಿದ್ದು ರೀತಿಯಲ್ಲಿ ಅವರನ್ನು ತನ್ನೆಡೆಗೆ ಸೆಳೆದುಕೊಂಡಿತ್ತು. ಮುಂದಿದ್ದೆಲ್ಲವೂ ಕೂಡ ಇತಿಹಾಸ. 3 ದಶಕಗಳ ಕಾಲ ಪತ್ರಿಕೋದ್ಯಮದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮುಟ್ಟಿಸಿದಂಥ ಮನೋಹರ್ ಪ್ರಸಾದ್ ಪತ್ರಕರ್ತ ಒಬ್ಬ ಸೆಲೆಬ್ರಿಟಿಯಾಗಿ ಬೆಳೆದು ಬಲ್ಲರು ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತವರು. ಸೀಮಿತವಾದಂಥ ನೀರಿನಂತೆ ಹರಿಯದೆ ವಿಶಾಲವಾದ ದೃಷ್ಟಿಕೋನದಂತೆ ಸಮಾಜದ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಹರಿದು ಹೋದ ವ್ಯಕ್ತಿತ್ವ ಅವರದ್ದು. ತನ್ನ ಬದುಕಿನ ದಿನಗಳಲ್ಲಿ ದೊರಕಿದಂಥ ಎಲ್ಲ ಸ್ನೇಹಿತ ಬಳಗವನ್ನು ಕೂಡ ವಯಸ್ಸನ್ನು ಕಾಣಿಸದೆ ಪ್ರೀತಿಸುವ ಮನೋಭಾವ ಅವತ್ತು. ಹಾಗಾಗಿ ಅವರಿಗೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ತುಂಬ ಹತ್ತಿರವಾದರು. ಶಾಂತರಾಮ್ ಶೆಟ್ಟರೊಂದಿಗೆ ದೈನಂದಿನ ವಿದ್ಯಾರ್ಥಿಯಂತೆ ಅಭ್ಯಾಸದ ವಲಯದಲ್ಲಿ ಅವರಿಂದ ಮಾರ್ಗದರ್ಶನವನ್ನು ಕೇಳುತ್ತಾ ಬೆಳೆದಂಥ ಮನೋಹರ್ ಪ್ರಸಾದ್ ಅವರ ಅತ್ಯಂತ ಆತ್ಮೀಯರಾದ ಹರೀಶ್ ರೈ ನೆನಪು ಮಾಡಿಕೊಳ್ಳುವಂತೆ ಕೊನೆಯ ದಿನದವರೆಗೂ ಕೂಡ ವಿದ್ಯಾರ್ಥಿಯಾಗಿ ಅತ್ಯಂತ ವಿನಯದಿಂದ ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿತ್ವ ಅವರದ್ದು ಎಂಬುದನ್ನು ಮನನ ಮಾಡಿಕೊಳ್ಳುತ್ತಾರೆ. ನಮ್ಮ ಜೊತೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಇದ್ದಾರೆ. ಮನೋಹರ್ ಪ್ರಸಾದ್ ಅವರನ್ನು ಅವರು ಕಂಡ ಬಗೆಯನ್ನು ಮತ್ತು ಅವರ ಆತ್ಮೀಯತೆಯನ್ನು ಶ್ರದ್ಧಾಂಜಲಿಯ ಮಾತುಗಳ ಮೂಲಕ ಅರ್ಪಿಸಿಕೊಳ್ಬೇಕು ಅಂತ ಕೋರಿಕೊಳ್ತಾ ಇದ್ದೇನೆ. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಮೊಳಹಳ್ಳಿ. ಮನೋಹರ್ ಪ್ರಸಾದ್ರವರು ನನ್ನ ತಮ್ಮನಿದ್ದಂತೆ. ನಾನು ಭಾವುಕನಾಗ್ಬೋದು, ದುಃಖಭರಿತನಾಗ್ಬೋದು ಅಂತ ಹೇಳಿದರು, ಇಲ್ಲ ನೀವು ಮಾತಾಡಬೇಕು ಅಂತ ಹೇಳಿ ಅವರ ಅಪ್ಪಣೆಯ ಮೇರೆಗೆ ನಾನು ನಿಮ್ಮ ಮುಂದೆ ಇದ್ದೇನೆ. ಅಸಂಖ್ಯಾತ ಅಭಿಮಾನಿಗಳಿಂದ ಬಂದ ಅಭಿಮಾನಿಗಳೇ, ಬಂಧು ಮಿತ್ರರೇ, ಮನೋಹರ್ ಪ್ರಸಾದ್ರವರ ಕುಟುಂಬಸ್ಥರು, ಇವತ್ತು ನಾವು
ಒಬ್ಬ ಬುದ್ಧಿಜೀವಿಗೆ, ಒಬ್ಬ ಅಜಾತ ಶತ್ರುವಿಗೆ, ಒಬ್ಬ ದೊಡ್ಡ ಮೇಧಾವಿಗೆ ನಾವು ಪುಷ್ಪಾಂಜಲಿಯನ್ನು, ಬಾಷ್ಪಾಂಜಲಿಯನ್ನು ಅರ್ಪಿಸಲು ಇಲ್ಲಿ ನೆರೆದಿದ್ದೇವೆ. ಆದರೆ ನನ್ನ ಮಟ್ಟಿಗೆ ನಾವು ಬರೀ ಒಬ್ಬ ವ್ಯಕ್ತಿಗೆ ಈ ಪುಷ್ಪಾಂಜಲಿಯನ್ನು ಇವತ್ತು ಅರ್ಪಿಸುತ್ತಾ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ 65 ವರ್ಷದ ಜೀವನದಲ್ಲಿ ಏನೆಲ್ಲ ಸಾಧಿಸಬಲ್ಲ ಎಂಬ ದೊಡ್ಡ ಗುಣಕ್ಕೆ ನಾವು ಪುಷ್ಪಾಂಜಲಿಯನ್ನು ಅರ್ಪಿಸುತ್ತಾ ಇದ್ದೇವೆ. ಒಬ್ಬ ಬಾತ್ಮೀಯದಾರನಾಗಿ, ಮಾಧ್ಯಮ ವರ್ಗದ ಹಿರಿಯನಾಗಿ, ಒಬ್ಬ ಕವಿಯಾಗಿ, ಒಬ್ಬ ಚಲನಚಿತ್ರದ ನಟನಾಗಿ, ಎಲ್ಲ ರೀತಿಯಲ್ಲೂ ಒಬ್ಬ ಸಂದರ್ಶಕನಾಗಿ, ವಿಮರ್ಶೆಗಾರನಾಗಿ ಹಲವು ವಿಧದಲ್ಲಿ ಅವರು ತನ್ನ ಜೀವನದಲ್ಲಿ ಏನು ಮಾಡಬಲ್ಲೆ ಎಂಬ ದೊಡ್ಡ ಗುಣಕ್ಕೆ ನಾವು ಇವತ್ತು ಪುಷ್ಪಾಂಜಲಿಯನ್ನು ಅರ್ಪಿಸುತ್ತಾ ಇದ್ದೇವೆ. ನಾನು ಮನೋಹರ್ ಪ್ರಸಾದ್ರನ್ನು ಸಾಧಾರಣ 30 ವರ್ಷಗಳಿಂದ ಭಾಳ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಅವರು ಸಾಧಾರಣ 10-15 ವರ್ಷಗಳಿಂದ ನನ್ನ ಮನೆಯಲ್ಲೇ ಲೋಬೋಲಿಯನ್ನಲ್ಲಿ ವಾಸಿಸುತ್ತಿದ್ದರು. ಆದರೆ ಅವರಲ್ಲಿ ಕಂಡ ದೊಡ್ಡ ಗುಣ ಅಂದರೆ, ನಾನು ಹಲವು ಚರ್ಚಾಕೂಟಗಳಲ್ಲಿ, ಹಲವು ಸಮಾರಂಭಗಳಲ್ಲಿ, ಹಲವು ವೇದಿಕೆಗಳಲ್ಲಿ ಅವರೊಟ್ಟಿಗೆ ಇದ್ದವ. ಆದರೆ ಅಂಥ ಒಂದು ವಾಗ್ಮಿ, ಅಂಥ ಒಂದು ವಾಕ್ಚಾತುರ್ಯದ ವ್ಯಕ್ತಿಯನ್ನು ನಾನು ಇಷ್ಟವರೆಗೆ ಕಂಡಿಲ್ಲ. ಅವರು ಮಾತನಾಡುವ ವೈಖರಿ, ಅವರ ಪ್ರೀತಿ ಆದರೆ ಅದು ನಮಗೆ ನಿಜವಾಗಿಯೂ ದಾರಿದೀಪವಾಗಿದೆ. ಆದರೆ ಅವರ ದೊಡ್ಡ ಒಂದು ವಿಷಯವೆಂದರೆ, ಅವರ ಯಾವ ಮಾತಿನಲ್ಲಿ ಇರುವ ಒಂದು ಹಾಸ್ಯದ ಪ್ರಚೋದನೆ. ಯಾವ ಸಭಿಕರನ್ನು, ಅದು ವೈದ್ಯಕೀಯ ರಂಗದಲ್ಲಿರ್ಬೋದು, ವಾಣಿಜ್ಯ ರಂಗದಲ್ಲಿರ್ಬೋದು, ಆಟೋಟ ಸ್ಪರ್ಧೆಗಳ ರಂಗದಲ್ಲಿರ್ಬೋದು, ಅದು ಅವರನ್ನು ಬಹಳ ಹಾಸ್ಯಾಸ್ಪದವಾಗಿ ಅದನ್ನು ಕೊಂಡು ಹೋಗುವ ಒಂದು ದೊಡ್ಡ ವಾಕ್ಚಾತುರ್ಯ ಅವರಲ್ಲಿತ್ತು. ಒಂದು ಉದಾಹರಣೆ, ನನ್ನದೇ ಉದಾಹರಣೆ. ಅವರು ಒಂದು ಸಭಿಕರ ಮುಂದೆ ನನ್ನನ್ನು ಗುರುತು ಮಾಡಿಕೊಂಡಾಗ ಹೇಳಿದರು, ನನ್ನ ಭಾಳ ಹತ್ತಿರದ ಡಾಕ್ಟ್ರ್ ಇವರು. ನಾನು ಒಂದು ದಿವಸ ಸ್ಕೂಟರ್ನಲ್ಲಿ ಹೋಗುವಾಗ ಲೈಟ್ ಕಂಬ ಬಂದು ನನ್ನ ಸ್ಕೂಟ್ರಿಗೆ ಹೊಡೀತು. ಸ್ಕೂಟರ್ ಲೈಟ್ ಕಂಬಕ್ಕೆಲ್ಲ, ಲೈಟ್ ಕಂಬ ಬಂದು ನನ್ನ ಸ್ಕೂಟ್ರಿಗೆ ಹೊಡೆದು ನನ್ನ 2 ಮೊಣಕೈಯ ಎಲುಬುಗಳು ಪುಡಿಯಾದಾಗ ಅದನ್ನು ಸರಿ ಮಾಡಿ, ಪ್ಲೇಟೆಲ್ಲ ಹಾಕಿ ಸರಿ ಮಾಡಿ ಕೊಟ್ಟ ದೊಡ್ಡ ವೈದ್ಯರು ಇವರು ಅಂತ ಹೇಳಿ ಅವರು ಬಲಕೈಯನ್ನು ಹೀಗೆ ತಿರುಗಿಸಿ ಹೀಗೆ ಮಾಡಿ ಎಲ್ಲ ತೋರಿಸ್ತಾ ಇದ್ರು. ನಾನು ಎಣಿಸ್ತಾ ಇದ್ದೆ, ನಾನು ಆಪ್ರೇಟ್ ಮಾಡಿದ್ದು ಎಡಕೈಯವರು, ಅವರು ಬಲಕೈಯನ್ನು ತೋರಿಸ್ತಾ ಇದ್ದಾರೆ. ಅದು ಆಪ್ರೇಷನ್ ಎಲ್ಲ ಸಮಾರಂಭ ಆದಮೇಲೆ ಅವರು ಹೇಳಿದರೆ, ಮನೋಹರ್ ಪ್ರಸಾದ್ರೆ, ನಾನು ನಿಮ್ಮ ಎಡಕೈ ಆಪ್ರೇಷನ್ ಮಾಡಿದ್ದಲ್ಲ, ನೀವು ಬಲಕೈ ತೋರಿಸ್ತಾ ಇದ್ದೀರಿ. ಅದು ಎಡಕೈ ಸ್ವಲ್ಪ ಟ್ವಿಸ್ಟ್ ಆಗಿದೆ, ಅದು ಹಾಗಾಗಿ ಬಲಕೈ ತೋರಿಸ್ತಿದೆ ಅಂಥ ಒಂದು ಹಾಸ್ಯ ಪ್ರಚೋದನೆ. ಅಷ್ಟು ಒಳ್ಳೆಯ ವಾಗ್ಮಿ ಶ್ರೀ ಮನೋಹರ್ ಪ್ರಸಾದ್ರವರು. ಅದು ಎಷ್ಟು ಒಳ್ಳೆಯ ವಿಮರ್ಶನೆ, ಅವರ ಸಂದರ್ಶನೆ ಅಂದರೆ, ರಾಷ್ಟ್ರಪತಿ ಅಬ್ದುಲ್ ಕಲಾಂರೇ ಇರ್ಬೋದು, ವಾಜಪೇಯಿ ಅವರೇ ಇರ್ಬೋದು, ನಾರಾಯಣ ಮೂರ್ತಿಯವರೇ ಇರ್ಬೋದು, ಅಥವಾ ಮದರ್ ತೆರೇಸಾದವರೇ ಇರ್ಬೋದು, ಅಥವಾ ಆಟೋಟ ರಂಗದಲ್ಲಿ ಮೆರೆದ ತೆಂಡೂಲ್ಕರ್ರೇ ಇರ್ಬೋದು, ರವಿಶಾಸ್ತ್ರಿ ಅವರ ಭಾಳ ಹತ್ತಿರದವರು, ಚಲನಚಿತ್ರ ತಯಾರರು ಐಶ್ವರ್ಯ ರೈ ಇರ್ಬೋದು. ಯಾರಾದರೂ ಇಂಥ ಒಂದು ವಾಗ್ಮಿಯನ್ನು, ಇಂಥ ಒಂದು ಸಂದರ್ಶನೆಯನ್ನು ಮಾಡಿಲ್ಲ ಎಂದು ಬೆನ್ನು ತಟ್ಟಿ ಹೋದ ಮಹಾ ವ್ಯಕ್ತಿ ಶ್ರೀ ಮನೋಹರ್ ಪ್ರಸಾದ್ರವರು ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷವು, ಭಾಳ ಒಂದು ಹೆಮ್ಮೆಯು ನನಗೆ ಆಗ್ತಾಯಿದೆ. ನಾವು ಮಂಗಳೂರಿನವರು, ನಾನು ಯಾವಾಗಲೂ ಮಂಗಳೂರಿನವರ ವಿಷಯ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ನಾವು ಬ್ಯಾಂಕಿಂಗ್ ರಂಗದಲ್ಲಿ ಭಾಳ ಮುಂದಿದ್ದವರು. 4 ರಾಷ್ಟ್ರೀಕೃತ ಬ್ಯಾಂಕನ್ನು ದೇಶಕ್ಕೆ ಕೊಟ್ಟವರು. ಹೋಟೆಲ್ ರಂಗದಲ್ಲಿ ಇವತ್ತಿಗೂ ಬೊಂಬಾಯಿಯಲ್ಲಿ ಸಾಧಾರಣ 15-20 ಸಾವಿರ ಹೋಟೆಲ್ಗಳು ನಮ್ಮವರದಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಮ್ಮ ವಿದ್ಯಾರಂಗದಲ್ಲಿ ಮೋಹನಾಳವರಂತ ಇದ್ದಾರೆ. ಅಲ್ಲಿ ವಿದ್ಯಾರಂಗದಲ್ಲಿ ಯಾವ ನಮ್ಮ ಇಡೀ ವೈದ್ಯಕೀಯ ರಂಗದಲ್ಲಿ ಬಾಸ್ಟನ್ ಅಂದರೆ ಇಟ್ ಈಸ್ ಕಾಲ್ಡ್ ಮಕ್ಕಾ ಆಫ್ ಮೆಡಿಸಿನ್.
ಅಲ್ಲಿರುವುದು ಬರೀ 3 ಮೆಡಿಕಲ್ ಕಾಲೇಜ್ಗಳು. ನಮ್ಮ ಈ ಮಂಗಳೂರಿನಲ್ಲಿ 8 ಮೆಡಿಕಲ್ ಕಾಲೇಜುಗಳು. ಯಾವ ರಂಗದಲ್ಲಿ ತೆಗೆದುಕೊಂಡರೂ, ಆಟೋಟ ರಂಗದಲ್ಲಿ, ಯಾವ ರಂಗದಲ್ಲಿ ತಗೊಂಡ್ರೂ ನಾವು ಮಂಗಳೂರಿನಲ್ಲಿ ಮುಂದೆ ಇದ್ದೇವೆ. ಮಾಧ್ಯಮ ರಂಗದಲ್ಲಿ ನಾವು ಮಂಗಳೂರಿನವರು ಭಾಳ ಮುಂದೆ ಇವತ್ತು ಇದ್ದರೆ ಅದರ ಹೆಚ್ಚಿನ ಒಂದು ಗಳಿಕೆ ಮನೋಹರ್ ಪ್ರಸಾದ್ರದಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಒಂದು ಹೆಮ್ಮೆಯು, ಭಾಳಷ್ಟು ಒಂದು ಸಂತೋಷವೂ ಆಗ್ತಾಯಿದೆ. ಇವತ್ತು ಮನೋಹರ್ ಪ್ರಸಾದ್ರವರು ನಮ್ಮಲ್ಲಿಲ್ಲ. ಬಟ್ ಐ ಆಲ್ವೇಸ್ ಫೀಲ್ people like Mr. Manohar Prasad can never die. He will always live in the hearts of people like us. He will always be remembered by people like us, ever we are going to live. Yes, we will miss him. Yes, we will miss him. We will miss his Vakchaturya. We will miss his Sandarshanas. We will miss the way he used to praise people, the way he used to give respect to the people, the way he used to love people. It is ಅದೇ ಒಂದು ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಅಂತ ಹೇಳಿ ಮನೋಹರ್ ಪ್ರಸಾದ್ರವರು ಅವರನ್ನು ನೆನೆಸಿಕೊಂಡು ಇವತ್ತು ಅವರು ಶ್ರೀನಾಥ್ ಹೆಬ್ಬಾರ್ರವರ ಎಲ್ಲ ಕುಟುಂಬಸ್ಥರಿಗೂ ಅವ್ರನ್ನ ಅಗಲಿದ ದುಃಖವನ್ನು ತಡೆಯುವ ಶಕ್ತಿಯನ್ನು ದೇವರು ದಯಪಾಲಿಸಲಿ. ಅವರು ನಡೆದು ಬಂದ ದಾರಿ, ಅವರ ವಾಕ್ಚಾತುರ್ಯ ಎಲ್ಲವೂ ನಮ್ಮ ಯುವ ಪೀಳಿಗೆಗೆ ದಾರಿ ದೀಪವಾಗಲಿ ಅಂತ ಹೇಳಿ, ಸರ್ವೇ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾವೇತ್. ಎಲ್ಲರೂ ಚಂದ, ಅವರ ನೆರಳಿನಲ್ಲಿ, ಅವರ ಆಲೋಚನೆಯಲ್ಲಿ ಎಲ್ಲರೂ ಪ್ರೀತಿಯಿಂದಿರಲಿ, ಸುಖವಾಗಿರಲಿ, ಆರೋಗ್ಯದಿಂದಿರಲಿ ಅಂಥೇಳಿ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಶ್ರೀನಾಥ್ ಹೆಬ್ಬಾರಿಗೂ ಅವರ ಕುಟುಂಬದವರಿಗೂ, ನಾವು ಒಳ್ಳೆಯವರ ಮಾತನ್ನು ನಾವು ಮಾತಾಡ್ತಾ ಇದ್ದರೆ ನಾವೇ ಒಳ್ಳೆಯರಾಗ್ತೇವೆ ಅಂಥ ಅವಕಾಶಕ್ಕೆ ನನ್ನ ಅಭಿನಂದನೆ. ಬದುಕನ್ನು ಚೌಕಟ್ಟಿನ ಒಳಗೆ ರೂಪಿಸಿಕೊಂಡಿದ್ದರೂ ಕೂಡ ತನ್ನ ಆಸಕ್ತಿಗಳನ್ನು ವಿಸ್ತಾರವಾಗಿ ಹಮ್ಮಿಸಿಕೊಂಡಿದ್ದವರು ಮನೋಹರ್ ಪ್ರಸಾದ್. ಕನ್ನಡ ನಾಡಿನ ಅತ್ಯಂತ ಹೆಮ್ಮೆಯ ನೀನಾಸಂ ಸಂಸ್ಥೆಯಲ್ಲಿ ಛಾಯಾಗ್ರಹಣದ ಅಭ್ಯಾಸವನ್ನು ತನ್ನ ಮಧ್ಯಮ ವಯಸ್ಸದಲ್ಲಿ ಮಾಡಿದಂಥ ಅವರು ತನ್ನ ಆಸಕ್ತಿಗಾಗಿ ವಿವಿಧ ಕ್ಷೇತ್ರಗಳ ಮಜಲುಗಳನ್ನು ಆಯ್ಕೆ ಮಾಡಿಕೊಂಡಿದ್ದರು. ಕೊಂಕಣಿಯ ಚಲನಚಿತ್ರವಾದಂಥ ಬೊಕ್ಸಾಣಿಯಲ್ಲಿ ಪಾತ್ರವನ್ನು ಅಭಿನಯಿಸಿದರು. ಆ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತು. ತುಳುವಿನ ಐಸ್ ಕ್ರೀಮ್ ಎನ್ನುವಂಥ ಚಲನಚಿತ್ರದಲ್ಲಿ ಅಭಿನಯವನ್ನು ಮಾಡಿ ಆ ಚಿತ್ರದಲ್ಲಿಯೂ ಕೂಡ ಪಾತ್ರವನ್ನು ನಿರ್ವಹಿಸಿದ ಸೈ ಎನಿಸಿಕೊಂಡಿದ್ದರು. ಕರಾವಳಿಯ ಗಂಡು ಕಲೆಯಾದಂಥ ಯಕ್ಷಗಾನದ ತಾಳಮದ್ದೆಯಲ್ಲಿ ಅತ್ಯಂತ ಶೋಭಿತವಾಗಿ ತನ್ನ ಮಾತುಗಾರಿಕೆಯನ್ನು ನೀಡುತ್ತಿದ್ದ ಅವರ ಹಲವಷ್ಟು ಪ್ರಸಂಗಗಳು ಕೂಡ ಇವತ್ತು ಜನರ ಮನಸ್ಸಿನಲ್ಲಿದೆ. ಶ್ರೀರಾಮ ನಿರ್ಯಾಣದ ಪಾತ್ರದಲ್ಲಿ ಬರುವಂಥ ಶ್ರೀರಾಮ ಮತ್ತು ನರಕಾಸುರ ವಧೆಯ ಶ್ರೀಕೃಷ್ಣ ದಶಾವತಾರದ ಪಾತ್ರಗಳಿಗೆ ಅತ್ಯಂತ ಅರ್ಥಗಂಭಿತವಾಗಿ ಪಾತ್ರಕ್ಕೆ ಜೀವಂತಿಕೆಯನ್ನು ಕೊಡುತ್ತಿದ್ದ ಮನೋಹರ್ ಪ್ರಸಾದ್ ಅವರನ್ನು ಯಕ್ಷಗಾನದ ಹಲವಷ್ಟು ಜನ, ತಾಳಮದ್ದೆಯ ಸಾವಿರಾರು ಸಂಖ್ಯೆಯ ಶ್ರೋತೃಗಳು ಅವರನ್ನು ಇಂದಿಗೂ ಕೂಡ ನೆನಪನ್ನು ಮಾಡಿಕೊಳ್ಳುತ್ತಾರೆ. ನಮ್ಮ ಜೊತೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರಿದ್ದಾರೆ. ಮನೋಹರ್ ಪ್ರಸಾದ್ ಅವರನ್ನು ಈ ಯಕ್ಷಗಾನದ ಗಂಡು ಕಲೆಯಲ್ಲಿ ಅವರು ಕಂಡಂಥ ಪರಿಯನ್ನು ನಮ್ಮ ಮುಂದೆ ಹಂಚಿಕೊಳ್ತಾರೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಇವರು. ಸುಧಾಮಯಿ ವಾಚ ಕರಣಂ ಪರೋಪಕರಣಂ ಯೇಷಾಂ ಕೇಶಾಂ ನತೆ ವಂದ್ಯ. ಬಂಧುಗಳೇ, ತುಂಬ ವಿಸ್ತಾರವಾದ ಜೀವನ ಸಾಧನೆಯ ಮನೋಹರನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಬಗ್ಗೆ ಎಷ್ಟು ಮಾತಾಡಿದರೆ ಕಡಿಮೆ, ಸೀಮಿತವಾಗಿ ಕೆಲವೇ ಮಾತುಗಳನ್ನು ಆಡ್ತಾನೆ. ತುಂಬ ಮಾತಾಡೋರಿದ್ದಾರೆ. ವದನಂ ಪ್ರಸಾದ ಸದನಂ, ಪ್ರಸನ್ನತೆ ಸದನವಾಗಿತ್ತವರ ವದನ. ಕರಣಂ ಪರೋಪಕರಣಂ, ಸುಧಾಮಯವಾದ ವಾಚ, ಚಾಣಕ್ಯ ನೀತಿ ಏನು ಹೇಳಿದವರು ಅದರ ಒಂದು ಜೀವಂತ ಸ್ವರೂಪ ಇತ್ತು ಅವರಲ್ಲಿ. ಅವರಿಂದ ಕಲಿಯಬೇಕಾದ, ಮಾರ್ಗದರ್ಶನ ಪಡೆಯಬೇಕಾದ ಅನೇಕ ವಿಷಯಗಳು ಅವರಲ್ಲಿದ್ದವು. ನನಗೆ ಅವರು ನನ್ನ ಊರಿನವರು, ಕಾರ್ಕಳದವರು, ಯರ್ಲಪಾಡಿಯ ಶಿಸ್ತುಬದ್ಧ ಮಾಸ್ಟರ್ ಮಗ. ಸಾಮಾನ್ಯವಾದ ಹಂತದಿಂದ ಬದುಕಿನಲ್ಲಿ ಏಳು ಬೀಳುಗಳನ್ನು ಕಂಡು ಹೋರಾಟ ಮಾಡಿ ಕುಟುಂಬೋದ್ಧಾರ ಮಾಡಿ ತನ್ನ ಆಯ್ಕೆಯಿಂದಲೇ ಒಂಟಿಯಾಗೇ ಇರಲಿಕ್ಕೆ ಬಯಸಿ
ನಿರ್ಗಮಿಸಿದರು. 64ರ ಪ್ರಾಯ ಈಗಿನ ಲೆಕ್ಕದಲ್ಲಿ ಸಣ್ಣ ಪ್ರಾಯವೇ. ಇನ್ನು 10-12 ವರ್ಷ ಹೇಗೂ ಬದುಕಿ ಸಮಾಜಮುಖಿಯಾದ ಉಪಯುಕ್ತವಾದ ಬದುಕನ್ನು ಬದುಕಬೇಕಾದ ಅರ್ಹತೆ, ಯೋಗ್ಯತೆ ಎಲ್ಲವೂ ಇತ್ತು. ನಾವು ಅವರನ್ನು ಕಳ್ಕೊಂಡಿದ್ದೇವೆ. ಮಂಗಳೂರಿನಲ್ಲಿ ಕೂಡ ವೈಶ್ಯ ಸೊಸೈಟಿ ಹತ್ರ ಭೀಮರಾವ್ ಕಾಂಪೌಂಡ್ ನಾನಿರುವಾಗ ನನ್ನ ನೈಬರಾಗಿದ್ದರು ಅವರು. ಆಗಿಂದ ಕೊನೆಯವರೆಗೆ ಅನೇಕ ವೇದಿಕೆಗಳನ್ನು ಹಂಚಿಕೊಂಡಿದ್ದೇವೆ. ಮೊದಲ ಕರಾವಳಿ ಉತ್ಸವದ ನಿರ್ವಾಹಕರಾಗಿ ನಾವಿದ್ದದ್ದನ್ನು ನೆನಪು ಮಾಡ್ತೇನೆ. ನಮ್ಮ ಪ್ರದೇಶದ ಮತ್ತು ನಾಡಿನ ಪತ್ರಿಕಾ ರಂಗಕ್ಕೆ ಖಚಿತವಾಗಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟವರಂತ ಮೊದಲಾಗಿ ಮನೋಹರ್ ಪ್ರಸಾದ್ ನಮಗೆ ಸ್ಮರಣೀಯರಾಗ್ತಾರೆ. ಮಾಧ್ಯಮದ ಸ್ವರೂಪ, ಭಾಷೆ, ಪ್ರೆಸೆಂಟೇಷನ್, ಈಗ ನಾನು ಅದನ್ನು ಏನು ಹೇಳುವುದಿಲ್ಲ, ಬೇರೆ ಬೇರೆ ರೂಪಗಳನ್ನು ತಾಳುತ್ತಿರುವ ಈ ಸಂದರ್ಭದಲ್ಲಿ ಅವರ ಕಡೆ ನಾವು ಪುನಃ ನೋಡಬೇಕು. ಮತ್ತು ಇಡೀ ಜೀವನವನ್ನು ಅಪ್ಪಿಕೊಂಡ ಒಬ್ಬ ವ್ಯಕ್ತಿ ಅವರು. ಸ್ಪೋರ್ಟ್ಸು, ಸಿನಿಮಾ, ಫಂಕ್ಷನು, ಆ್ಯಕ್ಟಿಂಗು, ತಾಳಮದ್ದಲೆ, ಆಟ, ಯಕ್ಷಗಾನಕ್ಕೆ ಸ್ವಲ್ಪ ಉದಾರವಾದ ಪ್ರಾಶಸ್ತ್ಯ ಮಂಗಳೂರು ವಲಯದ ರೀಜನಲ್ ಇದರಲ್ಲಿ ಮತ್ತು ಉದಯವಾಣಿಯಲ್ಲಿ ಸಿಕ್ಕುವುದಕ್ಕೆ ಅವರೊಂದು ಕಾರಣ. ಅವರ 30 ವರ್ಷಗಳ ಸೇವೆ ಹಿಂದೆ ಅವರಿಗೆ ಮಣಿಪಾಲದ ಉದಯವಾಣಿಯ ಬಳಗ, ಮುಖ್ಯವಾಗಿ ಮೋಹನ್ದಾಸ್ ಪೈಗಳು, ಸತೀಶ್ ಪೈಗಳು ಅವರು ಕೊಟ್ಟ ದೊಡ್ಡ ಬೆಂಬಲ, ಅದನ್ನು ಸದುಪಯೋಗಪಡಿಸಿಕೊಂಡವರು. ವ್ಯಕ್ತಿಗಳನ್ನು, ವಿಷಯಗಳನ್ನು ಪ್ರಾಶಸ್ತ್ಯ ಕೊಟ್ಟು ಬರೆದರು. ಅಕ್ಷರ ಲೆಕ್ಕ ಮಾಡಿ ಬರೆಯುವ ಶೈಲಿ, ಬ್ರೀಫ್, ಕ್ಲಿಯರ್, ತುಂಬ ಅದ್ಭುತ, ಅವಿಲಂಬಿತ, ಭಾಳ ದೂರವಲ್ಲದ, ಭಾಳ ಹತ್ತಿರ ಕೊಟ್ಟಟ್ಟು ಅಲ್ಲದ ಪತ್ರಿಕೆಗೆ ಹೊಂದುವ ಬರಹ. ಆದರೆ ಕತೆ ಬರೆಯುವಾಗ, ಕವಿತೆ ಬರೆಯುವಾಗ ಪತ್ರಿಕೆ ಭಾಷೆಯನ್ನು ಸ್ವಿಚ್ ಆಫ್ ಮಾಡ್ತಿದ್ರು. ಇನ್ನೊಂದು ಭಾಷೆಯಲ್ಲಿ ಬರೆಯುವ ಸಾಮರ್ಥ್ಯ ಇತ್ತು. ಪತ್ರಕರ್ತರಿಗೆ ಏನಾಗ್ತದೆ ಅಂದರೆ ಎಲ್ಲ ಬರಹಗಳಲ್ಲಿಯೂ ಕಡೆಗೆ ಜರ್ನಲಿಸಮ್ ಬಂದುಬಿಡ್ತದೆ. ಅದಾಗದ ಹಾಗೆ ಅವರು ಜಾಗೃತ ಮಾಡಿದ್ದಾರೆ. ಅದು ನಾವು ನೆನಪಿಸಬೇಕಾದಂತಹ ಒಂದು ವಿಷಯ. ನಿತ್ಯ ಉತ್ಸಾಹಿ, ಕರೆದಾಗ ಬರ್ತಿದ್ದರು, ಎಲ್ಲರನ್ನೂ ಮಾತಾಡ್ತಿದ್ರು. ಇಲ್ಲದ್ರೆ ಇಷ್ಟೆಲ್ಲ ಆಸಕ್ತಿಗಳನ್ನು ಇಟ್ಟುಕೊಂಡು ಮುಖ್ಯ ಪತ್ರಕರ್ತನಾಗಿರೋದು ಕಷ್ಟ. ಸಾಹಿತ್ಯ ಸಮ್ಮೇಳನಗಳ ಅವರ ವರದಿಗಳೇ ಒಂದು ದಾಖಲೆ. ನಮ್ಮೂರು ಅಂತ ಸಂಶೋಧನಾತ್ಮಕ 200-300 ಲೇಖನ ಮಂಗಳೂರು ಬಗ್ಗೆ ಬರೆದಿದ್ದಾರೆ ಅವರು. ಡಾಕ್ಟರ್ ಐಗಳ ನೇತೃತ್ವದಲ್ಲಿ ಮಂಗಳೂರು ಬಗ್ಗೆ ಬರೆಯುವಾಗ ಅವರನ್ನು ಬರೆಸಲಿಕ್ಕೂ ಅದು ಒಂದು ಕಾರಣ. ಮಂಗಳೂರಿನ ಅದು ಜನರಿಗೆ ಹೊಂದುವ ಹಾಗೆ, ಬರೀ ಇತಿಹಾಸದ ಪುಸ್ತಕ ಆಗದ ಹಾಗೆ ಜಾಗೃತಿ ವಹಿಸಿ ತುಂಬ ಬರೆದಿದ್ದಾರೆ. ಮತ್ತು ವಾಚಕ ವರ್ಗ ಸೀಮಿತ ಅಂತ ಭಾವಿಸದೆ ಸ್ಥಳೀಯವಾದ ಪುರವಣಿ ಬರೆಯುವಾಗಲೂ ಪೂರ್ಣ ಶ್ರದ್ಧೆಯಿಂದ ಅವರು ಬರೆದಿದ್ದಾರೆ. ತಾಳಮದ್ದಲೆಗೆ ಬಂದು ಕೂತ್ಕೊಳ್ತಿದ್ದರು ಕಾರ್ಕಳದಲ್ಲಿ, ಮಂಗಳೂರಿನಲ್ಲಿ. ಅವರ ರಾಮನಿರ್ಯಾಣದ ಒಂದು ತಾಳಮದ್ದಲೆ ರಾಮನ ಅರ್ಥ ಕೇಳಿ ನಾನು ಪ್ರೇಕ್ಷಕನಾಗಿದ್ದೆ ಆ ದಿವಸ. ಅವರು ಅಂದರೆ ಅಸಾಂಪ್ರದಾಯಿಕ, ಈ ಅರ್ಥ ಹೇಳದಿದ್ದವರನ್ನೇ ಜೋಡಿಸಿ ಮಾಡಿದ್ದವರು. ಅವರು ರಾಮ ಹೇಳಿದರು, ನಾನು ಪ್ರೇಕ್ಷಕನಾಗಿದ್ದೆ ಆ ದಿವಸ. ಬದುಕದೆಷ್ಟು ವಿಚಿತ್ರ ಜಾನಕಿ, ಆ ಪದ್ಯಕ್ಕೆ ಒಂದು 10-20 ನಿಮಿಷ ಅವರು ಹೇಳಿದರು. ಕಂಡು 10-30-35 ವರ್ಷ ಆಗಲೇ ಅರ್ಥ ಹೇಳಿದ್ದ ನಾನು 40 ವರ್ಷ ದಾಟಿರ್ಬೋದು ನನ್ನ ಅರ್ಥಗಾರಿಕೆ. ನಾನೇ ನಿಬ್ಬೆರಗಾಗಿದ್ದೆ. ಹೀಗೂ ಮಾತಾಡಲಿಕ್ಕೆ ಬರ್ತದೆ ಅಂತ ಅರ್ಥಧಾರಿಯಾಗಿ ಬೇರೆ 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 ರೀತಿಯಲ್ಲಿ ಮಾತನಾಡುವುದನ್ನು ನಿತ್ಯಾಭ್ಯಾಸವಾಗಿ ಮಾಡಿಕೊಂಡ ನನಗೆ ಅದು ಆಶ್ಚರ್ಯವನ್ನು ಕೊಟ್ಟದ್ದು. ಅವರು ಅರ್ಥಧಾರಿ ಆದರೂ ಬೆಳೀತಿದ್ರು, ಆದರೆ ಎಲ್ಲ ರಂಗಗಳಲ್ಲಿ ಒಬ್ಬರು ಇರೋದು ಸಾಧ್ಯ ಇಲ್ಲ. ಕ್ರಿಕೆಟ್ ತುಂಬ ಚೆನ್ನಾಗಿ ಆಡ್ತಿದ್ರು, ಕ್ರಿಕೆಟ್ ಬಗ್ಗೆ ತುಂಬ ಸೂಕ್ಷ್ಮವಾಗಿ. ಏನಾದರೂ ಬೇಕಿದ್ರೆ ಫೋನ್ ಮಾಡ್ತಿದ್ರು, ಏನೋ ಬರಿಬೇಕಾದ್ರೆ ಇದು ಹೌದಾ, ಫ್ಯಾಕ್ಟ್ ಚೆಕ್ಕಿಂಗ್ ಇತ್ತು ಅವರಲ್ಲಿ. ಸಣ್ಣ ವಿಷಯ ಬರೆದು ಮುಗಿಸಬಹುದು ಅಥವಾ ಹೇಗೋ ಓರೆಯಲ್ಲಿ ಬರಿಬಹುದು, ಹಾಗಲ್ಲ, ಖಚಿತವಾಗಿ ಬರಲಿಕ್ಕೆ ಬೇಕಾಗಿ ಅವರು ಸಂಪರ್ಕಿಸ್ತಿದ್ರು, ಕಂಡಾಗ ಮಾತಾಡ್ತಿದ್ರು. ಇತ್ತೀಚೆಗಿನ ವರ್ಷಗಳಲ್ಲಿ ಸ್ವಲ್ಪ ಮೌನಿಯಾಗಿದ್ದರು, ಸ್ವಲ್ಪ ಹೆಚ್ಚು ಸಂಪರ್ಕ ಬೇಡ ಅಂತಿದ್ರು. ನಾವು ಅದನ್ನು ಗೌರವಿಸಿದ್ದೇವೆ. ಅವರ ಸಂಪರ್ಕದ ಲಾಭ ನಾವು ಹೆಚ್ಚು ಪಡಿಬೇಕಾಗಿತ್ತು. ನನ್ನ ಲೇಖನಗಳನ್ನು ಅನೇಕ ಕಳಿಸಿದ್ದಾರೆ, ಪತ್ರಗಳಲ್ಲಿ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಎಂಬ್ರೇಸಿಂಗ್ ದ ಎಂಟೈರ್ ಲೈಫ್ ಇನ್ ಸಚ್ ಎ ವೇ ಈಸ್ ಅ ರೇರ್ ಥಿಂಗ್. ಯೂಶುವಲಿ ದಟ್ಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ಎ ಜರ್ನಲಿಸ್ಟ್, ಬಟ್ he did it in full measure. Probably he should have lived for at least a decade more. ಅಂಥವ್ರನ್ನು ನಾವು ಕಳ್ಕೊಂಡಿದ್ದೇವೆ. ನೆನಪುಗಳು ತುಂಬ ಇವೆ, ಇನ್ನೊಂದು ಹಂಚಿಕೊಳ್ಳೋಣ. ಬೇರೆಯವರು ಇದ್ದಾರೆ. ಅವರನ್ನು ಆರಂಭದಲ್ಲಿಯೂ ಕೊನೆಯ ದಿನಗಳಲ್ಲಿಯೂ ಚೆನ್ನಾಗಿ ನೋಡಿಕೊಂಡ ಶ್ರೀನಾಥ್ ಹೆಬ್ಬಾರ್ ಮತ್ತು ಬಳಗಕ್ಕೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಎಲ್ಲ ಅಭಿಮಾನಿಗಳ ಪರವಾಗಿ ಸಲ್ಲಿಸ್ತೇನೆ. ಮನೋಹರ್ ಪ್ರಸಾದ್, ನಾವು ಮೋಕ್ಷವನ್ನು ಸ್ವರ್ಗವನ್ನು ಕೇಳುವುದು ಸಾಂಪ್ರದಾಯಿಕವಾಗಿ ಒಂದು ಫಾರ್ಮ್ಯಾಲಿಟಿ, ಅದು ಇದ್ದದ್ದೇ ಸರಿ. ಅದಕ್ಕಿಂತ ಹೆಚ್ಚಾಗಿ ಮನೋಹರ ಮತ್ತು ಪ್ರಸಾದ
ಎರಲಪಾಡಿ. ಇದು 3 ಶಬ್ದ ಅವರಲ್ಲಿ ಜೀವಂತವಾಗಿತ್ತು. ಪ್ರಸಾದತ್ವ ಇರಲಿ ಇತ್ತು, ಮನೋಹರತ್ವ ಇತ್ತು, ಒಳ್ಳೆ ಚೊಕ್ಕ, ಒಳ್ಳೆ ಅಭಿರುಚಿ, ಒಳ್ಳೆ ಡ್ರೆಸ್ಸು, ಪರವರಿಗೆ ಹೋಗಿ ಬಂದರೆ ಒಳ್ಳೆ ಅಭಿರುಚಿಯಿಂದ ಮಾತಾಡ್ತಿದ್ರು, ರಸಿಕತನ ಇತ್ತು, ಖುಷಿ ಇತ್ತು. ಎಷ್ಟು ಅವಸರ ಇದ್ದರೂ ಒಂದು ಒಳ್ಳೆ ಡ್ರೆಸ್ ಹಾಕಿದರೆ ಕೇಳ್ತಿದ್ರು ಎಲ್ಲಿ ಬಟ್ಟೆ ತೆಕ್ಕೊಂಡ್ರಿ ಅಂತ. 60ರ ಹರೆಯದಲ್ಲಿ ಕೂಡ ಅಭಿರುಚಿ ಇಟ್ಕೊಂಡಂಥ ಒಬ್ಬ ಮನುಷ್ಯ. ತುಂಬ ಅವರ ವಿಷಯದಲ್ಲಿ ಮಾತಾಡ್ಬೋದು. ಮನೋಹರತನದ ಪುನರುಜ್ಜೀವನ ಅಥವಾ ಪುನರ್ಜನ್ಮವನ್ನು ನಾವು ಹಾರೈಸಬೇಕು. ಇವತ್ತವರು ಮನೋಹರ ಶರೀರಿಗಳಾಗಿದ್ದವರು ಜ್ಞಾನದೇಹಿಗಳಾಗಿದ್ದಾರೆ. ವಿಶುದ್ಧ ಜ್ಞಾನದೇಹಾಯ ತ್ರಿವೇದಿ ದಿವ್ಯ ಚಕ್ಷುಷೆ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ನಮ ಸೋಮಾರ್ಧಧಾರಣೆ ಸ್ವಸ್ತಿ. ಬದುಕಿನ ಪ್ರವರ್ಧಮಾನದ ಕಾಲವದು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಿರೂಪಕರಾಗಿ ತನ್ನ ಭಾಷೆಗಳಿಂದ, ಭಾಷೆಯ ಸೊಗಡುಗಳಿಂದ ಮತ್ತು ಎಲ್ಲರನ್ನೂ ಮೆಚ್ಚಿಸುವಂಥ, ಹೃದಯಕ್ಕೆ ಹತ್ತಿರವಾಗುವಂಥ ಮಾತುಗಳಿಂದ ನಿರೂಪಕ ಎಂಬ ಶಬ್ದಕ್ಕೆ ಹೊಸ ಭಾಷ್ಯವನ್ನು ಬರೆದವರು ಮನೋಹರ್ ಪ್ರಸಾದ್. ಅವಿಭಜಿತ ದಕ್ಷಿಣ ಕನ್ನಡದ ಉತ್ತರದಿಂದ ದಕ್ಷಿಣದವರೆಗೂ ಕೂಡ ಯಾವುದೇ ಪ್ರಮುಖ ಕಾರ್ಯಕ್ರಮಗಳಾದರೂ ಕೂಡ ಅಲ್ಲಿ ಮನೋಹರ್ ಪ್ರಸಾದ್ ಬೇಕು ಎನ್ನುವಂಥ ಅನಿವಾರ್ಯತೆಗಳನ್ನು ನಿರ್ಮಿಸಿಕೊಂಡಂಥ ಅವರ ಪ್ರತಿಭೆಗಳನ್ನು ಎಲ್ಲರೂ ಕೂಡ ಗೌರವಿಸ್ತಾ ಇದ್ದರು. ಸುಮಾರು 2500ಕ್ಕಿಂತಲೂ ಕೂಡ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಿರೂಪಕನಾಗಿ ತನ್ನ ಧ್ವನಿ ಸದ್ದನ್ನು ಮೂಡಿಸಿದಂಥವರು ಈಗಾಗಲೇ ಡಾಕ್ಟರ್ ಶಾಂತರಾಮ್ ಶೆಟ್ಟಿಯಲ್ಲಿ ಪ್ರಸ್ತಾಪ ಮಾಡಿದಂತೆ ಮದರ್ ತೆರೆಸಾ ಅವರನ್ನು, ಅಬ್ದುಲ್ ಕಲಾಂ ಅವರ, ಡಾಕ್ಟರ್ ಮೋಹನ್ ಆಳ್ವರವರ ಬಗ್ಗೆ ಅವಿಭಜಿತ ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಮೋಹನ್ ಆಳ್ವರು ಎಂದು ಕರೆದದ್ದು ಮೂಡುಬಿದಿರೆಯ ಆಳ್ವಾಸ್ ವಿರಾಸತ್ನಲ್ಲಿ. ಸಾಂಸ್ಕೃತಿಕ ರಾಯಭಾರಿ ಎನ್ನುವ ಮನೋಹರ್ ಪ್ರಸಾದ್ ಅವರ ಪ್ರೀತಿಯ ಮಾತುಗಳಿಗೆ ತನ್ನ ಶಿರವನ್ನೊಡ್ಡಿದಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಮತ್ತು ಮನೋಹರ್ ಪ್ರಸಾದ್ ಅವರ ಆತ್ಮೀಯ ಬಂಧಗಳು ಒಡ ಹುಟ್ಟಿನ ಅಣ್ಣ ತಮ್ಮನಕ್ಕಿಂತಲೂ ಕೂಡ ಹೆಚ್ಚಿನದು ಎಂಬ ನೆಲೆಯಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಾವು ಸಮಕಾಲೀನ. ಬಾಲ್ಯದಲ್ಲಿ ವಿದ್ಯಾರ್ಥಿ ಆಗಿರುವಾಗಲೇ ನಮ್ಮ ವಿದ್ಯಾಭ್ಯಾಸದ ಜೊತೆ ಹುಚ್ಚು ಮನಸ್ಸಿನ 10 ಮುಖಗಳಲ್ಲಿ ಬದುಕಿದವರು. ನಾನು ಉಡುಪಿಯಲ್ಲಿ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದೆ. ಅವರು ಮಂಗಳೂರಿನ ಕೆನರಾ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದರೂ ಕೂಡ ನಮ್ಮ ಈ ಹುಚ್ಚು ಮನಸ್ಸಿನ 10 ಮುಖಗಳಲ್ಲಿ ನಾವು ಆಗಾಗ ಬೆರೀತಾ ಇದ್ದೆವು. ಆ ಬಾಲ್ಯದ ಜೀವನದ ನಮ್ಮ ಸಂಬಂಧವನ್ನು ಮೊನ್ನೆವರೆಗೂ ನಾವು ಕೊನೆಯವರೆಗೂ ಅಷ್ಟೇ ಅದನ್ನು ಪ್ರೀತಿಯಿಂದ ಅಣ್ಣ ತಮ್ಮಂದಿರಂತೆ ನಾವಿದ್ದವರು. ನಮ್ಮ ಪಠ್ಯದ ಒಟ್ಟಿಗೆ ನಾವು ಪಠ್ಯೇತರ ಚಟುವಟಿಕೆಯನ್ನು ಬಹಳಷ್ಟು ಇಷ್ಟಪಟ್ಟುಕೊಂಡು ಬೆಳೆಸಿಕೊಂಡು ಬಂದವರು. ಬಹಳಷ್ಟು ನಮ್ಮ ಸಹಪಾಠಿಗಳನ್ನು ನಾನು ಕಂಡಿದ್ದೇನೆ. ಅದೇ ರೀತಿಯ ಮನಸ್ಸಿನವರು ಇದ್ದರೂ ಕೂಡ ಮುಂದೆ ಅವರ ಜೀವನದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಅದೆಲ್ಲವನ್ನು ಮರೆತದ್ದನ್ನು ನಾನು ನೋಡಿದ್ದೇನೆ. ಆದರೆ ಬಾಲ್ಯದಲ್ಲಿದ್ದಂಥ ಹುಚ್ಚು ಮನಸ್ಸನ್ನು ಇಟ್ಕೊಂಡು ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಮುಖವನ್ನು ಕೊಡ್ತಾ ಬದುಕಿದವರಲ್ಲಿ ನನಗೆ ಸರ್ವಶ್ರೇಷ್ಠರು ನಮಗೆ ಮನೋಹರ್ ಪ್ರಸಾದ್ ಅವರು. ಬಾಲ್ಯದಲ್ಲಿರುವಾಗ ಅವರು ಬಹಳ ಬಲವಾಗಿ ನಂಬಿಕೊಂಡು ಹೋದದ್ದು ಅದು ತನ್ನ ಕನ್ನಡದ ಭಾಷೆ ಮತ್ತು ಸಾಹಿತ್ಯ ಕಲೆಗಳಿಗೆ ವಿಶೇಷ ಒತ್ತನ್ನು ಕೊಟ್ಟರು. ಅವರ ಮಿತ್ರ ಸುಧಾಕರ್ ಪೇಜಾವರವರು ಮತ್ತು ನಾದಾರವರ ಮಾರ್ಗದರ್ಶನದಲ್ಲಿ ಆಗಲೇ ಒಂದು ವೇದಿಕಾ ಪ್ರಕಾಶನ ಎಂಬುದನ್ನು ಮಾಡಿಕೊಂಡು ನಿಜವಾಗಿ ವಿದ್ಯಾರ್ಥಿಗಳ ದಿಸೆಯಲ್ಲಿ ಇರುವಂಥ ಒಂದು ಸಾಹಿತ್ಯದ ಒಲವು, ಕನ್ನಡ ಭಾಷೆಯ ಮೇಲೆ ಪ್ರೀತಿ ಮತ್ತು ಬರವಣಿಗೆ ಇದನ್ನೆಲ್ಲ ಇಟ್ಟುಕೊಂಡು ಅವರು ಆಗ ಕೆಲಸ ಮಾಡ್ತಾಯಿದ್ದರು. ಮುಂದೆ ಅವರು ಬಲವಾಗಿ ನೆಲೆಯೂರಿದ್ದು ಪತ್ರಕರ್ತನಾಗಿ ಬಂದಾಗಲೂ ಅದು ನವಭಾರತ ಮತ್ತು ಉದಯವಾಣಿಯಲ್ಲಿ ಭಾಳಷ್ಟು ಕೆಲಸ ಮಾಡಿದ ವಿಚಾರ ನಮಗೆಲ್ಲ ಗೊತ್ತಿರುವಂಥದ್ದು. ಅದರಲ್ಲಿ ಅವರು ಒಂದು 36 ವರ್ಷದಿಂದ ಉದಯವಾಣಿಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಕ್ರಿಯಾಶೀಲತೆಯಿಂದ, ಅಧ್ಯಯನಶೀಲತೆಯಿಂದ, ಮಾನವೀಯತೆಯ ಮುಖಾಂತರ ಪತ್ರಿಕೆಯನ್ನು ಸಮರ್ಥವಾಗಿ ಬಳಸಿಕೊಂಡಂಥ ಒಬ್ಬ ಪತ್ರಕರ್ತ. ಇವರಿಂದ ಆ ಪತ್ರಿಕೆಯೂ ಬೆಳೆಯಿತು, ಇವರೂ ಬೆಳೆದದ್ದನ್ನು ನಾವು ಕಂಡಿದ್ದೇವೆ. ಬಹಳ ಮುಖ್ಯವಾಗಿ ಆಗ ಪ್ರಾರಂಭದಲ್ಲಿ ಉದಯವಾಣಿ ಒಂದು ಪತ್ರಿಕೆ ಎಂಬುದು ನಮ್ಮ ಈ ಒಂದು ಪರಿಸರದಲ್ಲಿ, ನಮ್ಮ ನಾಡಿನಲ್ಲಿ
ಕಾಲಕಾಲದಲ್ಲಿ ಹಲವಾರು ಸಂದೇಶಗಳನ್ನು ಕೊಟ್ಟಂಥ ಒಂದು ಪತ್ರಿಕೆ. ಅದು ಎಲ್ಲವೂ ಆ ಪತ್ರಿಕೆ ನಮ್ಮ ಹೃದಯದಿಂದ ಇನ್ನೂ ದೂರವಾಗುವುದಿಲ್ಲ. ಅದು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಪತ್ರಿಕೆ. ಆದರೆ ಆ ಪತ್ರಿಕೆ ಕಾಲಕಾಲದಲ್ಲಿ ಬದಲಾವಣೆ ಆಗ್ತಾ ಹೋಗುವಾಗ ಅದಕ್ಕೆ ಬಹಳಷ್ಟು ಒಂದು ಒತ್ತನ್ನು ಕೊಟ್ಟವರು. ಭಾಳ ಮುಖ್ಯವಾಗಿ ಕುಗ್ರಾಮಗಳ ಪತ್ತೆ ಹಚ್ಚುವಲ್ಲಿ ಮನೋಹರ್ ಪ್ರಸಾದರು ಮತ್ತು ಅವರ ಮಿತ್ರ ಯಜ್ಞರು, ಫೋಟೋಗ್ರಾಫರು ಒಟ್ಟಿಗೆ ಹೋಗಿಕೊಂಡು ಇಂಥ ಕುಗ್ರಾಮಗಳನ್ನು ಗುರುತಿಸಿಕೊಂಡು ಆ ಕುಗ್ರಾಮಗಳನ್ನು ಇಡೀ ನಮ್ಮ ಸಾರ್ವಜನಿಕ ನೆಲೆಯಲ್ಲಿ ಅದನ್ನು ಗುರುತು ಮಾಡಿಸಿಕೊಂಡು ಎಲ್ಲರೂ ಆ ಕುಗ್ರಾಮವನ್ನು ನೋಡಿ ಆ ಕುಗ್ರಾಮ ಮತ್ತೆ ಎಂಥ ಸುಂದರವಾದಂಥ ಗ್ರಾಮಗಳಾಗಿದೆ. ಇದು ಪ್ರಾರಂಭದಲ್ಲಿ ಮಾಡಿದಂಥ ಅವರ ಭಾಳ ದೊಡ್ಡ ಕೆಲಸವನ್ನು ನಾವು ನೋಡಿದ್ದೇವೆ. ಇವತ್ತು ಎಲ್ಲರೂ ಹೇಳುವ ಹಾಗೆ ನಾನಂತೂ ನನ್ನ ಸಮಕಾಲೀನ ಸ್ನೇಹಿತರ ವರ್ಗದಲ್ಲಿ ಇಷ್ಟು ದೊಡ್ಡ ಒಂದು ಸ್ಮರಣಶಕ್ತಿ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ನಾನು ಕಾಣಲೇ ಇಲ್ಲ. ಇವತ್ತು ಅಂಥ ಒಂದು ಭಾಳ ದೊಡ್ಡ ಒಂದು ಸ್ಮರಣಶಕ್ತಿ ಇದ್ದಂಥ ಇವರು ಇಷ್ಟು ದೊಡ್ಡ ಒಂದು ಅದ್ಭುತವಂತ ಪತ್ರಕರ್ತನಾಗಲಿಕ್ಕೂ ಕಾರಣ ಅವರ ಸ್ಮರಣಶಕ್ತಿ ಎಂಬುದರಲ್ಲಿ ಎರಡು ಮಾತು ಇಲ್ಲ. ಇವತ್ತು 36 ವರ್ಷದ ಉದಯವಾಣಿಯಲ್ಲಿ ಬರವಣಿಗೆಯಲ್ಲಿ ತನ್ನ ಉದಯವಾಣಿಯಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಆದ ಎಲ್ಲ ಮಹತ್ತರವಾದಂಥ ಘಟನೆಗಳು, ಕೊಡುಗೆಗಳನ್ನು ಅಧ್ಯಯನ ಮಾಡಿ ಇದೆಲ್ಲವನ್ನು ತನ್ನ ಬೆರಳಿನ ತುದಿಯಲ್ಲಿಟ್ಟುಕೊಂಡು ಲೇಖನ ಮುಖಾಂತರ ಇವತ್ತು ಯಾವ ಸಂದರ್ಭದಲ್ಲೂ ನಿಖರವಾಗಿ ಅದನ್ನು ಅದ್ಭುತವಾಗಿ ಬರೆದಂಥ ಒಬ್ಬ ಪತ್ರಕರ್ತ. ನನಗಂತೂ ನಮ್ಮಲ್ಲಿ ಆದಂಥ 17 ನುಡಿಸಿರಿ, 25 ವಿರಾಸತ್ತಲ್ಲೂ ಕೂಡ ಒಂದನ್ನು ಬಿಡದೆ ಅದರಲ್ಲಿ ಭಾಗವಹಿಸಿದ್ದು. ಅದು 2 ದಿನದ ಮೊದಲು ಬಂದು ಮೂಡುಬಿದಿಯಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಇಡೀ ತಾನೊಬ್ಬ ಪತ್ರಕರ್ತನಾಗಿ ಬರೋದಲ್ಲ, ಇಡೀ ಆ ಒಂದು ನುಡಿಸಿನಲ್ಲಿ ವಿರಾಸತ್ತಲ್ಲಿ ಇನ್ವಾಲ್ವ್ ಆಗಿ ನಮ್ಮೊಟ್ಟಿಗೆ ಅವರು ಸೇರಿಕೊಂಡು ಇಡೀ ಒಂದು ನಮ್ಮ ಸಂಘಟಕರ ಆಶಯ ಭಾವನೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಅದನ್ನು ಮರುದಿವಸ ಅದನ್ನು ಅರಿತು ಅದನ್ನು ವರದಿ ಮಾಡಿದಂಥ ವಿಧಾನ ಇವತ್ತು ನುಡಿಸಿರಿ ವಿರಾಸತ್ತು ಈ ಮಟ್ಟಕ್ಕೆ ಒಂದು ಜಾಗತಿಕ ಮಟ್ಟಕ್ಕೆ ಕೊಂಡೋಗಬೇಕಾದ್ರೆ ನನಗೆ ಮನೋಹರ್ ಪ್ರಸಾದರಂಥ ಒಂದು ಸಹಕಾರ ಅದು ನಾನು ಮರಲಿಕ್ಕೇ ಸಾಧ್ಯ ಇಲ್ಲ. ಅವರು ಅದಕ್ಕೆ ಯಾವ ರೀತಿ ಸ್ಪಂದನೆ ಕೊಡ್ತಿದ್ರು ಅಂತೇಳಿ ಇವತ್ತು ನಾನು ಆಗ ಹೇಳಿದಾಗೆ ಉದಯವಾಣಿ ಅದ್ಭುತವಾದಂಥ ಪ್ರಯೋಗಗಳನ್ನೆಲ್ಲ ಮಾಡಿದ್ದನ್ನು ಸಮರ್ಪಕವಾಗಿ ಅವರು ಬಳಸಿಕೊಂಡು ಅವರು ಬೆಳೆದಿದ್ದಾರೆ. ಅದರೊಟ್ಟಿಗೆ ಆ ಪತ್ರಿಕೆಯನ್ನು ಬೆಳೆಸಿದ್ದಾರೆ. ಇಡೀ ಅವಿಭಜಿತ ಕರಾವಳಿಗೆ ಒಂದು ಕರ್ನಾಟಕದ ಲೋಕಪ್ರಸಿದ್ಧ ಮಾಡುವಲ್ಲಿ ಅವರ ಕೊಡುಗೆ ಬಹಳ ದೊಡ್ಡದು. ಇದರ ಜೊತೆ ನಮಗೆ ಬಹಳ ಇಷ್ಟ ಇದ್ದಂಥ ಒಂದು ಕಲೆ ಮತ್ತು ಕಲಾವಿದರನ್ನು ಅವರು ಯಾವ ರೀತಿ ಅದಕ್ಕೊಂದು ನ್ಯಾಯ ಕೊಟ್ಟಿದ್ದಾರೆ, ಅದನ್ನು ಎಷ್ಟು ಬೆಳೆಸಿದ್ದಾರೆ, ಅವರಿಂದಾಗಿ ಇವತ್ತು ಎಷ್ಟು ಕಲಾವಿದರು ಬೇರೆ ಬೇರೆ ರೀತಿಯ ಕಲಾವಿದರು ಇರ್ಬೋದು, ಅಂಥ ಕಲಾವಿದರನ್ನು ಇವತ್ತು ಎಷ್ಟು ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರು. ಅದೇ ರೀತಿ ಇವತ್ತು ಉದಯವಾಣಿ ಪತ್ರಿಕೆಯು ಕೂಡ ಅದು ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಬೇರೆ ಬೇರೆ ವಾರ್ತಾ ಸಂಚಯವನ್ನು ಮಾಡುವಾಗ ಗ್ರಾಮೀಣ ಅಭಿವೃದ್ಧಿಗೆ ಸ್ಪಂದನೆ ಮತ್ತು ಇದನ್ನು ಗ್ರಾಮೀಣ ಬದುಕಿನಿಂದ ಬಂದಂಥ ಮನೋಹರ್ ಪ್ರಸಾದರು ಅದನ್ನು ಪ್ರಸ್ತುತಪಡಿಸಿದಂಥ ವಿಧಾನ ಇದೆಲ್ಲವೂ ಬಹಳ ದೊಡ್ಡ ಇದೆ. ಅದರ ಜೊತೆಯಲ್ಲಿ ಕಾರ್ಯಕ್ರಮದ ಒಂದು ನಿರ್ವಾಹಕ, ಮಾಸ್ಟರ್ ಆಫ್ ಸೆರೆಮನಿ, ಇದಕ್ಕೊಂದು ಅದು ತುಳು ಭಾಷೆ ಇರಲಿ, ಕನ್ನಡ ಇರಲಿ, ಕೊಂಕಣಿ ಇರಲಿ, ಹಿಂದಿ ಇರಲಿ, ಇಂಗ್ಲೀಷ್ ಇರಲಿ, ಇಷ್ಟು ಭಾಷೆಗಳಲ್ಲಿ ಹಿಡ್ತಾ ಇದ್ದು ಕಾರ್ಯಕ್ರಮದ ಅನುಗುಣವಾಗಿ ನ್ಯಾಯ ಕೊಡ್ತಾ ಇದ್ದರು. ಈ ಕ್ಷೇತ್ರಕ್ಕೆ ಒಂದು ಭಾಳ ದೊಡ್ಡ ಬುನಾದಿಯನ್ನು ಕೊಟ್ಟು ಭಾಳಷ್ಟು ಇವತ್ತು ಕಾರ್ಯಕ್ರಮದ ನಿರ್ವಾಹಕರಾಗಿ ಮುಂದೆ ಆಗುವ ಹಾಗೆ ಭಾಳ ಪ್ರಚೋದನೆಯನ್ನು ಕೊಟ್ಟವರು. ಇವತ್ತು ಮನೋಹರ್ ಅವರು ನಾವು ಕಳೆದುಕೊಂಡಿದ್ದೇವೆ. ಈ ನಷ್ಟ, ಈ ಕಂದಕವನ್ನು ತುಂಬಿಸುವವರು ಯಾರು ಎಂಬ ಪ್ರಶ್ನೆ ನಮಗೆ ಬರ್ತಾ ಇದೆ. ಮನೋಹರ್ ಅವರಿಗೆ ಪರ್ಯಾಯ ಮತ್ತೊಬ್ಬ ಮನೋಹರನೇ ಹೊರತು ಬೇರೆಯವರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆ ಕದ್ರಿ ಸ್ಮಶಾನದಲ್ಲಿ ಮನೋಹರ್ ಪ್ರಸಾದರ ಶರೀರವನ್ನು ಮಾತ್ರ ನಾವು ಸುಟ್ಟದಲ್ಲ, ಅವರೊಟ್ಟಿಗಿದ್ದಂಥ ಒಂದು ಜ್ಞಾನ ಭಂಡಾರವನ್ನೇ ಸುಟ್ಟು ಹೋಯಿತು ಎಂಬುದು ನನಗೆ ಒಂದು ಭಾಸವಾಗ್ತಾ ಇದೆ, ದುಃಖವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಅವರನ್ನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಕೆಲಸ ಎಲ್ಲ ದಾಖಲೆ ಆಗಲೇಬೇಕು. ಇದರಿಂದ ಹೊಸ ಚೇತನಗಳು ಮೂಡಿ ಬರಲೇಬೇಕು. ಶಾಶ್ವತವಾದಂಥ ಏನಾದರೂ ಕೆಲಸ ಇದ್ದು ಮಾಡಬೇಕು. ಅದರ ಜೊತೆ ಅವರನ್ನು ಸದಾ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಆದ್ದರಿಂದ ಮುಂದೆ ಇಂಥ ಸಮಯದಲ್ಲಿ ಅವರನ್ನು ಇಟ್ಕೊಂಡು ನಾವು ಯಾವುದೇ ಸ್ಮರಣೆ ಮಾಡುವಂಥ ಕೆಲಸಕ್ಕೆ ನಾನು ಕೂಡ ಅವರ ಜೊತೆ ಇದ್ದೇನೆಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶರಣರ ಗುಣವನ್ನು ಮರಣದಲ್ಲಿ ನೋಡ ಅಂತೇಳಿ
ಮೋನಣ್ಣ ಅವರು ಈಗಾಗಲೇ ಹೇಳಿದರು. ಕದ್ರಿಯ ಸ್ಮಶಾನದಲ್ಲಿ ಬಂದಂಥವರ ಮನದಲ್ಲಿ ಇದ್ದಂಥ ಅನುಭವಗಳು ಏನು, ಇಲ್ಲಿ ಈ ಹಾಲ್ನಲ್ಲಿ ಇವತ್ತು ಶ್ರದ್ಧಾಂಜಲಿಯ ನಮನಗಳಿಗೆ ಸೇರಿದಂಥ ಜನರ ಭಾವನೆಗಳ ಅನುಭವಗಳು ಏನು ಅಂತ ಹೇಳೋದನ್ನು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಮನೋರಣ್ಣ ಅಂತ ಹೇಳಿದರೆ ಹಾಗೆ ಅವ್ರದ್ದು ಕೇವಲ ಸೀಮಿತವಾಗಿರ್ತಕ್ಕಂಥ ಕ್ಷೇತ್ರ ಆಗಿರಲಿಲ್ಲ. ಬದುಕಿನ ಸಾಧನೆಗಳನ್ನು ಸಾಧನೆಯ ಪುಟದಲ್ಲಷ್ಟೇ ಅಲ್ಲ, ಪ್ರತಿಯೊಬ್ಬರ ಮನಸ್ಪಟಲದಲ್ಲಿ ಕೂಡ ಅರಳಿಸಬೇಕು ಅಂತ ಹೇಳೋದು ಅವರ ಆಸಕ್ತಿಯಾಗಿತ್ತು. ಮಾಧ್ಯಮದ ಬದುಕಿಗೆ ತನ್ನನ್ನು ಬಗ್ಗಿಕೊಂಡಾಗ ತನ್ನ ಅನುಭವಗಳು ಕೇವಲ ಮಾಧ್ಯಮ ಕ್ಷೇತ್ರಕ್ಕೆ, ಜನರ ಓದುಗರಿಗಷ್ಟೇ ಸೀಮಿತವಾಗಬಾರದು ಅಂತ ಹೇಳುವ ನೆಲೆಯಲ್ಲಿ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟರು. ಹಲವು ಕಥಾ ಸಂಕಲನಗಳನ್ನು, ಅನುಭವದ ಪ್ರವಾಸ ಯಾತ್ರೆಗಳ ಅನುಭವಗಳನ್ನು, ತಾನು ಕಂಡಂಥ ದಿಗ್ಗಜರುಗಳ ನಡುವಿನ ಸಂದರ್ಶನಗಳನ್ನು, ಮಕ್ಕಳಿಗಾಗಿ ಬರವಣಿಗೆ ಕಥೆಗಳನ್ನು, ಹೀಗೆ ಸಾಹಿತ್ಯ ಕ್ಷೇತ್ರದ ಹಲವು ಮಜಲುಗಳಲ್ಲಿ ಕೂಡ ತನ್ನ ಅಕ್ಷರ ಪುಟವನ್ನು ನೆನಪಿಸುವಂಥ ಸಾಧನೆಯನ್ನು ಮಾಡಿದರು. ಬದುಕದ ಬಂಡಿ ಎನ್ನುವಂಥ ತುಳು ಕಾದಂಬರಿಗೆ ಪ್ರಶಸ್ತಿ ಬಂದಾಗ ಹಿಗ್ಗಲಿಲ್ಲ, ಕುಗ್ಗಲಿಲ್ಲ. ಮತ್ತಷ್ಟು ಸಾಧನೆ ತನ್ನದಾಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ತನ್ನ ಬರವಣಿಗೆಯ ಲೇಖನಿಯನ್ನು ವಿಸ್ತಾರವಾಗಿಸಿಕೊಂಡರು. ಆ ಕಾರಣಕ್ಕಾಗಿ ಕನ್ನಡ, ತುಳು, ಕೊಂಕಣಿ ಮತ್ತು ಇಂಗ್ಲಿಷ್ನಲ್ಲಿಯೂ ಕೂಡ ತನ್ನ ಸಾಹಿತ್ಯದ ಅನುಭವಗಳನ್ನು ಲೇಖನ ರೂಪವಾಗಿ ಹೊರತರುವಂಥ ಅವರ ಪ್ರಯತ್ನಗಳೆಲ್ಲವೂ ಕೂಡ ಸಾಧನಶೀಲರಿಗೆ ಒಂದು ಮಾರ್ಗದರ್ಶನದ ಪುಟದಲ್ಲಿತ್ತು. ಅವರ ಸಾಧನೆಗಳನ್ನು ಗುರುತಿಸಿದಂಥ ಸರ್ಕಾರ ತುಳು ಸಾಹಿತ್ಯ ಅಕಾಡೆಮಿಗೆ ಅವರನ್ನ ಸದಸ್ಯರನ್ನಾಗಿ ಮಾಡಿದಾಗ ತುಳು ಭಾಷೆಗೆ ಮತ್ತು ಭಾಷಿಕರಿಗೆ ನ್ಯಾಯ ಕೊಡುವಂಥ ಶ್ರೇಷ್ಠತೆಯನ್ನು ಅವರು ತೋರಿದರು. ಕೇವಲ ಸಾಹಿತ್ಯದ ಕ್ಷೇತ್ರಕ್ಕಷ್ಟೇ ಸೀಮಿತವಾಗದಂಥ ಅವರ ಆಸಕ್ತಿಗಳು ಶೈಕ್ಷಣಿಕ ಕ್ಷೇತ್ರಕ್ಕೆ ವಿಸ್ತರಿಸಿಕೊಂಡಾಗ ನಾಡಿನ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ತನ್ನ ಉಪನ್ಯಾಸದ ಮೂಲಕ ಅವರ ಶ್ರೇಷ್ಠತೆಯನ್ನು ಅರುವಂಥ ಕೆಲಸವನ್ನು ಕೂಡ ಮಾಡಿದರು. ಹೊಸದಾಗಿ ಮಾಧ್ಯಮ ಕ್ಷೇತ್ರಕ್ಕೆ ಪ್ರವೇಶಿಸುವಂಥ ಮಾಧ್ಯಮ ಆಸಕ್ತರಿಗಾಗಿ ತನ್ನ ಅನುಭವಗಳ ಪಾಠಗಳನ್ನೇ ಹೇಳಿಕೊಂಡರು. ಇಂತಹ ಮನೋಪ್ರಸಾದ್ ಅವರು ತನ್ನ ಈ ಎಲ್ಲ ಅನುಭವಗಳಿಗೂ ಕೂಡ ಜ್ಞಾನದ ಕೊರತೆಯಾದಾಗ ಸಂಪರ್ಕಿಸ್ತಾ ಇದ್ದದ್ದು ನಮ್ಮ ನಾಡಿನ ಶ್ರೇಷ್ಠ ಜ್ಞಾನಶೀಲರನ್ನು. ಅವರಲ್ಲೊಬ್ಬರು ಡಾಕ್ಟರ್ BA ವಿವೇಕ್ ರೈ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಮನೋಪ್ರಸಾದ್ ಅವರನ್ನು ಅತ್ಯಂತ ಹತ್ತಿರದಿಂದ ಕಂಡಂಥ ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ಡಾಕ್ಟರ್ BA ವಿವೇಕ್ ರೈ ಇವರು. ಜನಮನ ಎನ್ನುವುದು ಅವರು ಸ್ಥಳೀಯ ಚಾನಲ್ಗಳಲ್ಲಿ ನಡೆಸ್ತಾ ಇದ್ದಂತಹ ಒಂದು ಜನಪ್ರಿಯವಾದ ಕಾರ್ಯಕ್ರಮ. 1984ರಲ್ಲಿ ಅವರು ಉದಯವಾಣಿಗೆ ಸೇರಿದರು. ನಾನು ಅದೇ ವರ್ಷ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಮುಖ್ಯಸ್ಥ ಆಗಿದ್ದೆ. ಹಾಗಾಗಿ 1984ರಿಂದ ಮೊನ್ನೆವರೆಗೆ ನಂದು ಮತ್ತು ಮನೋಪ್ರಸಾದ್ ಅವರದ್ದು 40 ವರ್ಷಗಳ ಆಪ್ತ ಸ್ನೇಹ. ಎಷ್ಟು ಆಪ್ತ ಸ್ನೇಹ ಅಂತ ಹೇಳಿದರೆ, ನಮ್ಮ ಕುಟುಂಬದ ಒಬ್ಬ ಸದಸ್ಯರ ಹಾಗೆ ಅವರಿದ್ದರು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು 84ರ ಬಳಿಕ ಒಂದು 20 ವರ್ಷ ಪ್ರಾಧ್ಯಾಪಕನಾಗಿದ್ದಾಗ ನಾವು ಸಾಹಿತ್ಯದ ಸೆಮಿನಾರ್ ಮಾಡ್ತಾ ಇದ್ದೆವು. ಬೇರೆ ಬೇರೆ ಕಡೆ ವಿದ್ವಾಂಸರು ಬರ್ತಾ ಇದ್ದರು. ಬೇರೆ ಬೇರೆ ಆಲೋಚನೆಯವರು ಅಲ್ಲಿ ಚರ್ಚೆಗಳಾಗ್ತಾ ಇತ್ತು. ಆ ಕಾಲಕ್ಕೆ ಭಾಳ ಬಿಸಿ ಚರ್ಚೆ ಆಗ್ತಾ ಇತ್ತು. ತರುಣ ಮನೋಪ್ರಸಾದ್ ಬಂದು ಕೂತ್ಕೊಂಡು ಎಲ್ಲ ಟಿಪ್ಪಣಿ ಮಾಡಿಕೊಂಡು ಮರುದಿನ ಉದಯವಾಣಿ ನೋಡಿದರೆ ನಮಗೆ ಸೆಮಿನಾರ್ಲಿ ಅರ್ಥವಾಗದ ವಿಷಯ ಮರುದಿನ ಉದಯವಾಣಿ ನೋಡಿದಾಗ ಅರ್ಥ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿ. ಯಾಕೆಂದರೆ ಆ ಕಾಲಕ್ಕೆ ಇವತ್ತಿನ ಹಾಗಲ್ಲ, ಗ್ರಹಣ ಶಕ್ತಿ ಅನ್ನುವಂಥದ್ದು ಭಾಳ ಬೌದ್ಧಿಕವಾದ ಚಿಂತನಶೀಲವಾದ ವಿಚಾರಗಳನ್ನು ಗ್ರಹಿಸಿಕೊಂಡು ಒಂದು 3-4 ಗಂಟೆ ಸೆಮಿನಾರ್ನಲ್ಲಿ ಕೂತ್ಕೊಂಡು ನಾನು ನೋಡಿದ್ದೇನೆ. ಟಿಪ್ಪಣಿ ಮಾಡಿಕೊಂಡು ಆಮೇಲೆ ಏನಾರು ಅಗತ್ಯ ಇದ್ದರೆ ನನ್ನ ಹತ್ರ ಕೇಳಿಕೊಂಡು ಸರಿ ಇದೆ ಅಂತ ಕೇಳಿಕೊಂಡು ಮರುದಿನ ಅದಕ್ಕಾಗಿ ಮರುದಿನ ನಾನು ಹೇಳ್ತಾ ಇದ್ದೆ ನಮ್ಮ ಅಧ್ಯಾಪಕರಿಗೆ, ನಮ್ಮ ಸೆಮಿನಾರಿನ ಒಳ್ಳೆಯ ರಿಪೋರ್ಟ್ ಬರಬೇಕಾದರೆ ಮನೋಪ್ರಸಾದ್ ಅವರು ಯೂನಿವರ್ಸಿಟಿಗೆ ಬರಬೇಕು. ಇದನ್ನು ಭಾಳ ವರ್ಷ ನಾನು ನೋಡಿದ್ದೇನೆ. ಯಾಕೆಂದರೆ ಇದು ಭಾಳ ಸಣ್ಣ ವಿಷಯ ಅಲ್ಲ. ಇವತ್ತೆಲ್ಲ ಬರೀ ಒಂದು ಉದ್ಘಾಟಕರ ಮಾತು ಹೇಳುವುದಲ್ಲ, ಒಂದು ಇಡೀ ದಿನದ ಕಾರ್ಯಕ್ರಮವನ್ನು ಗ್ರಹಿಸಿಕೊಂಡು ಬರೆಯುವುದುಂಟಲ್ಲ, ಅದರ ಹಿಂದೆ ಒಂದು ಗ್ರಹಿಸುವ ಶಕ್ತಿ ಇರಬೇಕು, ಅಧ್ಯಯನಶೀಲತೆ ಇರಬೇಕು, ಮತ್ತು ಅವೆಲ್ಲವನ್ನು ಅಚ್ಚುಕಟ್ಟಾಗಿ ಬರೆಯುವ ಶಕ್ತಿ ಇರಬೇಕು. ಈಗ ತಾನೇ ಅನೇಕರಿಗೆ ಹೇಳಿದರು. ನಾನೊಬ್ಬ ಕನ್ನಡ ಪ್ರಾಧ್ಯಾಪಕ ಹೇಳ್ತಾ ಇದ್ದೇನೆ, ಅವರ ಬರವಣಿಗೆಯಲ್ಲಿ ಬಹಳ ಶುದ್ಧತೆ ಇರೋದು. ಎಷ್ಟು ಪದಗಳು ಬೇಕಾದರ ಒಳಗಡೆ ಕಿರಿದರಲ್ಲಿ ಪಿರಿದರ್ಥ ಅಂತ ಹೇಳುವ ಹಾಗೆ ಒಂದು ವಿಷಯ ಬರೆಯೋದ್ರಲ್ಲಿ ಸಮಗ್ರವನ್ನು ಕೂಡ ಅಡಕ ಮಾಡುವಂತಹ ಒಂದು ಶಕ್ತಿ ಇತ್ತವರು. ಮತ್ತು ಬಹಳ ಅಚ್ಚುಕಟ್ಟಾಗಿತ್ತು. ಇಡೀ ಒಂದು ನಾನು ಹೇಳ್ತಾ ಅವರ ವೇಷಭೂಷಣ ಇಟ್ಟು ಅಚ್ಚುಕಟ್ಟು. ಬರವಣಿಗೆಯಲ್ಲಿ ನೀವು ಅದರಲ್ಲಿ ಒಂದು ಪದ ಹೆಚ್ಚು ಇಲ್ಲ, ಒಂದು ಪದ ಕಡಿಮೆ, ಆ ರೀತಿಯಲ್ಲಿ ಒಂದು ಸಾಹಿತ್ಯಿಕ ಕಾರ್ಯಕ್ರಮಗಳ ವರದಿ ಮಾಡುವುದು ಎಲ್ಲತ್ತೂ ಸ್ವಲ್ಪ ಅಲ್ಲ. ನೀವು ಜನರಲ್ ಆಗಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಹೇಗೂ ಮಾಡ್ಬೋದು, ಆದರೆ
ಒಂದು ಗಂಭೀರವಾದ ಚರ್ಚೆ ನಡೆಯುವ ಸಾಹಿತ್ಯ ಕಾರ್ಯಕ್ರಮದ ವರದಿ ಮಾಡುವುದು ನಾನು ಒನ್ ಆಫ್ ದಿ ಬೆಸ್ಟ್ ಯಾವುದು ರಿಪೋರ್ಟರ್ ನೋಡಿದ್ದು ಮನೋಹರ್ ಪ್ರಸಾದ್ ಅವರಿಗೆ. ಒಂದು 40 ವರ್ಷಗಳಲ್ಲಿ ಈ ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲ, ನನ್ನ ಜೊತೆಗೆ ಇರುವ ಸಂಬಂಧ ಏನು ಅಂತ ಹೇಳಿದರೆ, ಪ್ರತಿ ವರ್ಷ ಡಿಸೆಂಬರ್ದಲ್ಲಿ ನನ್ನ ಜನ್ಮದಿನ ಮರೆತರೂ ಕೂಡ ಮನೋಹರ್ ಪ್ರಸಾದ್ ಅವರ ಫೇಸ್ಬುಕ್ಕಲ್ಲೇ ಬರೆದು ಆಮೇಲೆ ಅದನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸೋದು. ಕೊನೆಯ ನಾನು ಮೊನ್ನೆ ಅವರು ತೀರಿ ಹೋದ ಮೇಲೆ ಅವರು ಬರೆದ ಎಲ್ಲ ಮೆಸೇಜ್ ನೋಡ್ತಾ ಇದ್ದೆ. ಸುಮಾರು 50ಕ್ಕಿಂತ ಹೆಚ್ಚು ಮೆಸೇಜ್ಗಳು ಯಾವುದೂ ನಾನು ಡಿಲೀಟ್ ಮಾಡಲಿಲ್ಲ. ಡಿಸೆಂಬರ್ನಲ್ಲಿ ಅವರು ಬರೆದಿರುವಂಥದ್ದು, ನಾನು ಅವರಿರುವಂಥ ಫೋಟೋ, ನನ್ನನ್ನು ಯಾವಾಗಲೂ ಅವರ ಗುರು ಸಮಾನರೇ ಅಂತ ಹೇಳೋದು. ನಾನು ಅವರ ಗುರು ಅಲ್ಲ, ಆದರೆ ಅವರಿಗೆ ಒಂದು ರೀತಿಯ ಬಹಳ ವಿಪರೀತ ಗೌರವ. ಆ ವಿವೇಕರ ಇವರ 300+ ಕಾರ್ಯಕ್ರಮಗಳನ್ನು ನಾನು ವರದಿ ಮಾಡಿದ್ದೇನೆ ಅಂತ ನನಗೆ ನೆನಪಿಲ್ಲ. ಅವರು ಹೇಳ್ತಾ ಇರೋದು ಕನ್ನಡ ವಿಭಾಗದಲ್ಲಿ, ತುಳು ಅಕಾಡೆಮಿಯಲ್ಲಿ, ಮತ್ತು ಮಂಗಳೂರು ದರ್ಶನದಲ್ಲಿ, ಸಂದೇಶದಲ್ಲಿ, ಆಮೇಲೆ ಕುವೈಟ್ ತುಳು ಸಮ್ಮೇಳನದಲ್ಲಿ, ಆಳ್ವಾಸ್ ವಿಶ್ವ ಯೂನಿವರ್ಸಿಟಿಯಲ್ಲಿ, ಇದೆಲ್ಲ ನನಗೆ ಗೊತ್ತಿಲ್ಲ, ಅವರೇ ಹೇಳ್ತಾ ಇರುವಂಥದ್ದು. ನನ್ನ ಜೊತೆಗೆ ಅವರು ಇದ್ದದ್ದು ಮತ್ತು ವರದಿ ಮಾಡಿದ್ದು. ಅಂದರೆ ಒಂದು ಪ್ರೀತಿಯನ್ನು ನಾವೆಲ್ಲ ನಿವೃತ್ತರಾಗಿ ಒಂದು 20 ವರ್ಷ ಆಯಿತು. ಆ ಥರ ಏನು ಅಗತ್ಯ ಇಲ್ಲ, ಈ ಥರ ಇಟ್ಕೊಳ್ಳುವ ಅಗತ್ಯ ಏನಿಲ್ಲ. ಪ್ರೀತಿಯನ್ನು ಎಷ್ಟು ತನ್ನ ಯಾವುದಲ್ಲಿ ಹೃದಯದಲ್ಲಿ ಅಪ್ಪಿಕೊಂಡು ಇಟ್ಕೊಳ್ಬೋದು ಅನ್ನೋದು ಬಹಳ ಸಂತೋಷ ಆಗ್ತಾ ಇರೋದೇನೆಂದರೆ ಅದು ಮನೋಹರ್ ಪ್ರಸಾದ್ ಅವರಿಗೆ. ಜೊತೆಗೆ ಅವ್ರಿಗೆ ಎಷ್ಟು ಇತ್ತು ಅಂದರೆ, ಅವರು ನನಗೆ ಒಂದು ರೀತಿಯಲ್ಲಿ ನನಗೊಬ್ಬ ರಾಯಭಾರಿ ಕೂಡ ಆಗಿದ್ದರು. 2014 ನೆನಪು ಬರ್ತದೆ, ಕುವೈಟಲ್ಲಿ ವಿಶ್ವ ತುಳು ಸಮ್ಮೇಳನ, ನನ್ನನ್ನು ಸರ್ವಾಧ್ಯಕ್ಷ ಅಂತ ಕರೆದಿದ್ದರು. ನಾನು ಮನೋಹರ್ ಪ್ರಸಾದ್ ಒಟ್ಟಿಗೆ ಹೋದದ್ದು. ಅಲ್ಲಿ ನಾನು ಮನೋಹರ್ ಪ್ರಸಾದಿಗೆ ಸನ್ಮಾನ ಮಾಡಿದ್ದೆ, ಅದರ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಇಡೀ ಸಭೆಯಲ್ಲಿ ಅವರು ದೊಡ್ಡ ಸಭಾಂಗಣ ಕುವೈಟ್ನದ್ದು, ತುಳುವಿನ ಕುಂಡಿಚೆ ನೆಕ್ಕಸಕ್ಕೆ ಬರೆದ ಯಾರು ಗೊತ್ತುಂಟು ಅಂತ ಹೇಳಿದರು. ಪುಣ್ಯವಶಾತ್ ಯಾರಿಗೂ ಗೊತ್ತಿರಲಿಲ್ಲ, ಬಟ್ ನನ್ನ ಹೆಸರು ಹೇಳಿದರು. ಈ ಥರದ ಒಂದು ಪ್ರೀತಿಯನ್ನು ಹಂಚುವ 100 ವಿಧಗಳಿವೆ. 2021ರಲ್ಲಿ ಜನಮನ 25ನೇದಾಗುವ ಸರ್, ಹಿಂದೆ ಒಂದು 25-30 ವರ್ಷದ ಹಿಂದೆ ನೀವು 100ನೇ ಜನಮನ ನಿಮ್ಮದೇ ಮಾಡಿದ್ದೇನೆ, 25 ನೀವೇ ಮಾಡಬೇಕು ಅಂತೇಳಿ. ಆ ಕಾಲಕ್ಕೆಲ್ಲ ಜನಮನ ಮಾಡುವ ಕ್ರಮಗಳೆಲ್ಲ ಬೇರೆ. ಹಿಂದೆಲ್ಲ ಇದ್ದದ್ದೆಲ್ಲ ಕ್ಯಾಸೆಟ್ ಮಾಡುವ ಕ್ರಮ, ಈಗೆಲ್ಲ ಬೇರೆ ಕ್ರಮಗಳು. ಹಾಗೆ ನಮ್ಮ ಕೂಡಲೇ ಕರ್ಕೊಂಡು ಹೋದರು, ಅಲ್ಲಿ ನಾನು ಸಂದರ್ಶನ ಮಾಡಿದರು. ಆದರೆ ಜೊತೆಗೆ ನಾನು ಈ ಮಂಗಳೂರು ದರ್ಶನ ಮಾಡೋ ಕಾಲಕ್ಕೆ ನಾನು ಹೇಳಿದ್ದೆ ನನಗೆ ಮನೋಹರ್ ಪ್ರಸಾದ್ ಬೇಕು ಅಂತ. ಆಗ ನಾವು ನಿರಂತರ ಭೇಟಿಯಾಗ್ತಾ ಇದ್ದೆವು, ಚರ್ಚೆ ಮಾಡ್ತಿದ್ದೆ. ನಾನು ಮನಸ್ಸು ಅಂತ ಹೇಳಿದೆ, ನೋಡಿ ಪತ್ರಕರ್ತರ ವಿಷಯ ಸಂಬಂಧಪಟ್ಟದ್ದೆಲ್ಲ ನನಗೇನು ಗೊತ್ತಿಲ್ಲ, ನೀವೇ ಬರೀಬೇಕು ಅಂತ. ಅದಕ್ಕೆ ಅವರವರ ಹರೀಶ್ರಿಗೆ ಬರೀಲಿ, ಇಂಥವ್ರು ಬರೀಲಿ ಎಲ್ಲ ಅವರೇ ಮಾಡಿಕೊಟ್ಟರು. ನಮ್ಮ ಕಚೇರಿಗೆ ಬಂದು ಕೂತ್ಕೊಂಡು 2-3 ಗಂಟೆ ಕೂತು ಅದನ್ನೆಲ್ಲ ಬರೆಯುವುದು. ನಮ್ಮ ತಂದೆ ಅವರು ತೀರಿ ಹೋಗಿ ಒಂದು 22 ವರ್ಷ ಆಯಿತು. ಅವರು ನನ್ನ ಜೊತೆಗಿದ್ದಾಗ, ಇದೊಂದು 20-30 ವರ್ಷ ಹಳೆಯ ಕತೆ. ಅವರು ಸೀದಾ ಬಂದು ಲೈಟ್ ಹೌಸಿನಲ್ಲಿ ಉದಯವಾಣಿ ಆಫೀಸಿಗೆ ಬಂದು ಇವರ ಆಫೀಸ್ಗೆ ಬರೋದು. ಬಂದವರು ಹೇಳೋದು, ಮನೋಹರ್ ಪ್ರಸಾದ್ ಅರ್ಥ ಈ ನಮ್ಮಂಥ ಮುದುಕರಿಗೆಲ್ಲ ಇಲ್ಲಿ ಮಂಗಳೂರಿನಲ್ಲಿ ಒಂದು ಫುಟ್ಪಾತ್ ಪಾರ್ಟಿ ಇಲ್ಲ ಅಂತ ಹೇಳೋದು. ಮುಳ್ದೇ ನೋಡಿ ನನ್ನ ಪೇಪರಲ್ಲಿ ಬಂದುಬಿಡ್ತದೆ, ಅಗ್ರಾಳ ಪುರಂದರೆಯವರು ಈ ಥರ ಹೇಳಿದರು ಅಂತ ಮನೋಹರ್ ಪ್ರಸಾದ್ ಮಾಡ್ತಾ ಇದ್ದ ಕೆಲಸ. ಅವರು ತೀರಿ ಹೋದಾಗ ಮನೆಗೆ ಬಂದರು ಮತ್ತು ಅದನ್ನು ನಾವು ದೊಡ್ಡ ಸುದ್ದಿ ಮಾಡಿದರು. ಎಲ್ಲಿ ದೊಡ್ಡ ಮೇನ್ ಪೇಜಿನ ಒಳಗಡೆಯಲ್ಲಿ ಸುದ್ದಿ ಮಾಡಿದರು. ಅವರ 100ನೇ ಜನ್ಮಶತೋತ್ಸವ ನಾನು ಮಾಡಿದಾಗ ಹೇಳಿದರು, ಸರ್ ನಾವೊಂದು ಪತ್ರಕರ್ತರದೊಂದು ಸೆಮಿನಾರ್ ಮಾಡುವ ಅಂತೇಳಿ. ಅದರ ಇಡೀ ಜವಾಬ್ದಾರಿ ತೊಗೊಂಡು ಅದನ್ನು ಮಾಡಿದರು. ಅಂದರೆ ನಾನು ಹೇಳ್ತಾ ಇರೋದು ಆಸಕ್ತಿಗಳಿಗೆ ಮತ್ತು ಪ್ರೀತಿಗಳಿಗೆ ಸಂಬಂಧ ಇದೆ. ಬರೀ ಒಂದು ಇಷ್ಟು ವಿಷಯ ಗೊತ್ತಿದೆ ಅನ್ನುವಂಥದ್ದು ಬರೀ ಎನ್ಸೈಕ್ಲೋಪೀಡಿಕ್ ನಾಲೆಜ್ ಅಷ್ಟೇ ಅಲ್ಲ, ಅದರ ನಡುವಿನ ಒಳಗಡೆ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಭಾವನೆಗಳು ಅದರಲ್ಲಿ ಬೆರಕಿಗೆ ಆಗಿದ್ದರೆ ಮಾತ್ರ ಅಂಥದ್ದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವೆಲ್ಲ ಬೇರೆ ಬೇರೆ ಹುದ್ದೆಯಲ್ಲಿರ್ಬೋದು, ಅಧಿಕಾರ ಇರ್ಬೋದು, ಅವೆಲ್ಲವನ್ನು ಕಳಚಿಕೊಂಡು ಕೂಡ ಮನುಷ್ಯ ಪ್ರೀತಿ ಅನ್ನೋದೊಂದು ಇದ್ದರೆ ಅದು ಮನೋಹರ್ ಪ್ರಸಾದ್. ಹಾಗಾಗಿ ನನಗೇನಾಗ್ತದೆ ಅಂದರೆ, ನಾವು ಅವರ ತೀರಿ ಹೋದದ್ದು ಕೇಳಿದಾಗ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಅವರು ಕಣ್ಣೀರು ಹಾಕಿದ್ರು. ಬೇರೆ ದೇಶದಲ್ಲಿರುವ ನನ್ನ ಮಗಳು ಮತ್ತು ಮಗನಿಗೆ ಹೇಳಿದಾಗ, ಅಯ್ಯೋ ಮನೋಹರ್ ಪ್ರಸಾದ್ ಇಲ್ವೋ ಅಂತ ಹೇಳಿದರು. ಅದೇನಾಗ್ತದೆ ನಮಗೆ, ಅದನ್ನು ನಾನು ಒಂದು ಬಾರಿ ಹೇಳಿದ್ದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಸರ್ 3 ತಲೆಮಾರಿನ ಸಂಬಂಧ ನಿಮ್ಮ ಕುಟುಂಬದೊಟ್ಟಿಗೆ ಅಂತ ಹೇಳ್ತಾ ಇದ್ದರು ಮನೋಹರ್ ಪ್ರಸಾದ್. ಈಗ ಅವರ ನಮ್ಮ ನಡುವೆ ಇಲ್ಲ ಅನ್ನೋದೊಂದು ಗೊತ್ತಿದೆ. ಅವರೆಲ್ಲ ಬರವಣಿಗೆ ಕೊನೆಯಲ್ಲಿ ಅವ್ರು ಹೇಳ್ತಾ ಇದ್ದದ್ದು ಅಂದ ಹಾಗೆ ಅಂತ. ಅದೊಂದು
ಎಂಡ್ ಟ್ಯಾಗ್ ಲೈನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಎಂಡ್ ಟ್ಯಾಗ್ ಲೈನ್ ಅಂತ, ನಾವು ಕನ್ನಡದಲ್ಲಿ ಭರತವಾಕ್ಯ ಅಂತ ಕರೀತೇವೆ. ನಾನು ಇಲ್ಲಿ ಹೆಬ್ಬಾರಿದ್ದಾರೆ, ನಾನು ಒಂದು ಟ್ಯಾಗ್ ಲೈನ್ ಹೇಳ್ತೇನೆ. ಅವರ ಎಲ್ಲ ಬರವಣಿಗೆಗಳು ಒಂದು ಕಡೆ ಇವೆ. ಅವು ನಮ್ಮೂರು ಅನ್ನುವಂಥದ್ದಿರ್ಬೋದು, ನೇರ ನೋಟ ಇರ್ಬೋದು, ಅಥವಾ ತೀರದ ಯಾನ ಇರ್ಬೋದು, ಅಥವಾ ನಮ್ಮ ಮಂಗಳೂರು ಇರ್ಬೋದು. ಇವೆಲ್ಲ ಒಂದು ಇವೆ, ಅಂಕಣಗಳಿವೆ, ಒಂದಿವೆ ಉದಯವಾಣಿಯಲ್ಲಿ ಬಂದದ್ದು. ಇನ್ನೊಂದು ಅವರು ಮಾಡಿದ ಈಗೆಲ್ಲ ಪ್ರಸ್ತಾವನೆ ತುಂಬ ಸಂದರ್ಶನಗಳು ಉದಯವಾಣಿ, ತರಂಗ ಇಂಥ ಪತ್ರಿಕೆಯಲ್ಲಿ ಬಂದವುಗಳಿವೆ. ಇವನ್ನೆಲ್ಲ ಒಂದೊಂದು ಸಂಪುಟ ಬಗ್ಗೆ ಪ್ರಕಟ ಮಾಡಬೇಕು. ಇದಕ್ಕಾಗಿ ನಾವು ಒಂದು ವರ್ಷಾಂತ್ಯಕ್ಕೆ ಕಾಯಬೇಕಾಗಿಲ್ಲ. ಪ್ರತಿ 3 ತಿಂಗಳ ಬಾರಿ ಈ ಪುಸ್ತಕ ಪ್ರಕಟ ಆಗಿ ಅದೊಂದು ಬಿಡುಗಡೆಯಾಗಿ ಅವರ ಬಗ್ಗೆ ನಾವು ನೆನಪು ಮಾಡಿಕೊಂಡ್ರೆ ನಮಗೆ ಮನೋಹರ್ ಪ್ರಸಾದ್ ಮತ್ತೆ ಮತ್ತೆ ನೆನಪಾಗ್ತಾರೆ. ಅದಕ್ಕಾಗಿ ನಾನು ಹೇಳಿದ್ರು ಮನೋಹರ್ ಪ್ರಸಾದ್ ಮತ್ತೆ ಮತ್ತೆ ಅಂತ. ಹಾಗೆಯೇ ಅವರು ಮಾಡಿದ ಈ ಆಡಿಯೋ ಮತ್ತು ವಿಡಿಯೋ ಇಂಟರ್ವ್ಯೂಗಳಿದೆ, ಸಂದರ್ಶನಗಳು, ಅದು ಜನಮನ ಅಥವಾ ಸ್ಥಳೀಯ ಚಾನಲ್ಗಳಲ್ಲಿ ಅವುಗಳು, ಮತ್ತು ಅವರು ಮಾಡಿದ ಸೆಲೆಬ್ರಿಟಿಗಳ ಸಂದರ್ಶನಗಳು. ಹಾಗೇನಾಗ್ತದೆ, ಇವೆಲ್ಲ ಬಂದಿರೋ ಒಂದು ಕೆಲವು ಸಾವಿರ ಪುಟಗಳ ಅಥವಾ ಕೆಲವು ಸಾವಿರ ಗಂಟೆಗಳ ಸಾಮಗ್ರಿಗಳು ನಮ್ಮನ್ನು ಇನ್ನೂ ಒಂದು 50 ವರ್ಷ ಮನೋಪ್ರಸಾದದ ಜೊತೆಗೆ ನಾವೆಲ್ಲ ಇರುವುದಿಲ್ಲ. ಆದರೆ ನಮ್ಮ ಎಳೆಯ ಪೀಳಿಗೆಗೆ ಮನೋಪ್ರಸಾದ್ ಅಂತ ಒಬ್ಬರು ಇದ್ದರು, ಅವರು ಇಡೀ ನಮ್ಮ ಕರಾವಳಿಗೆ ಒಂದು ಹೊಸ ಜೀವ ಕೊಟ್ಟರು ಅನ್ನೋದನ್ನು ನೆನಪಿಟ್ಕೊಳ್ತಾರೆ. ಬಹುಶಃ ಅದನ್ನು ಮಾಡೋದ್ರ ಮೂಲಕ ನಾವು ಮನೋಪ್ರಸಾದಿಗೆ ಅವರ ಆತ್ಮಕ್ಕೆ ಮತ್ತು ನಮ್ಮೆಲ್ಲರ ಪ್ರೀತಿಗೆ ನಾವು ನಮ್ಮ ದೇಣಿಗೆ ಸಲ್ಲಿಸೋಣ ಅಂತ ಹೇಳ್ತೇನೆ. ನಮಸ್ಕಾರ. ಪದವಿಯನ್ನು ಮುಗಿಸಿದ ಬಳಿಕ ಉದ್ಯೋಗವನ್ನು ಹುಡ್ಕೊಂಡು ಬಂದಂಥ ಅವರಿಗೆ ಆಸರೆಯಾದದ್ದು ಉದಯವಾಣಿ ಅಂತ ಹೇಳೋದು ನಮಗೆಲ್ಲ ಗೊತ್ತೇ ಇದೆ. ಸುಮಾರು 3 ದಶಕಕ್ಕಿಂತಲೂ ಕೂಡ ಹೆಚ್ಚಿನ ಅವಧಿಯಲ್ಲಿ ಉದಯವಾಣಿ ಪತ್ರಿಕೆಯ ವರದಿಗಾರಿಕೆಯಲ್ಲಿ ಉಪಸಂಪಾದಕರಾಗಿ, ಹಿರಿಯ ಉಪಸಂಪಾದಕರಾಗಿ, ಬ್ಯೂರೋ ಮುಖ್ಯಸ್ಥರಾಗಿ, ಸುದ್ದಿ ಮಾಧ್ಯಮದ ಮುಖ್ಯಸ್ಥರ ಹುದ್ದೆಯ ಜೊತೆಗೂ ಕೂಡ ಉದಯವಾಣಿಯ ನಿರ್ದೇಶಕ ಮಂಡಳಿಗೆ ಅತ್ಯಂತ ಆತ್ಮೀಯರಾಗಿ ಬೆಳೆದು ಬಂದವರು ಮನೋಹರ್ ಪ್ರಸಾದ್. ಸುಮಾರು 650ಕ್ಕಿಂತಲೂ ಕೂಡ ಹೆಚ್ಚಿನ ಸಂಶೋಧನಾ ಲೇಖನಗಳು, ಸಂದರ್ಶನ ಲೇಖನಗಳು, ವಿಶೇಷವಾದಂಥ ರಾಜಕೀಯದ ಮಜಲುಗಳನ್ನು ತನ್ನ ಲೇಖನಿಯ ಮೂಲಕ ಓದುಗರಿಗೆ ನೀಡಿದಂಥ ಹೆಗ್ಗಳಿಕೆ ಕೂಡ ಅವರದಾಗಿತ್ತು. ಯುವ ಮಾಧ್ಯಮ ಮಿತ್ರರಿಗೆಲ್ಲ ಬೈಲೈನ್, ಸುದ್ದಿಯ ಮೇಲ್ಭಾಗದಲ್ಲಿ ಪ್ರಕಟವಾಗುವಂಥ ಹೆಸರನ್ನು ಮನೋಹರ್ ಪ್ರಸಾದ್ ಎಂಬ ಹೆಸರಿನಿಂದಲೇ ನಮಗೊಂದು ಬಾರಿ ಈ ಪತ್ರಿಕೆಯಲ್ಲಿ ನಮ್ಮ ಪತ್ರಿಕೆಯ ವರದಿಗಾರಿಕೆಗೆ ಬೈಲೈನ್ ಬರಬೇಕು ಎನ್ನುವಂಥ ಆಸೆಯ ಬೀಜವನ್ನು ಹೊತ್ತಿಸಿದವರು ಕೂಡ ಮನೋಹರ್ ಪ್ರಸಾದ್ ಅವರೇ. ವಿಶೇಷ ಅಂತ ಹೇಳಿದರೆ, ಮನೋರಣ್ಣ ಹೋಗ್ತಾ ಇದ್ದಂಥ ಕಾರ್ಯಕ್ರಮಗಳಿಗೆ ಅವರ ಪೆನ್ನು ಕಿಸೆಯಿಂದ ಹೊರಗೆ ಬರೋದೇ ಕಡಿಮೆ. ಈಗಾಗಲೇ ಮೋಹನ್ ಆಳ್ವರವರು ಹೇಳಿದ ರೀತಿಯಲ್ಲಿ ಅಪಾರವಾದಂಥ ಜ್ಞಾನಶೀಲತೆಯ ಜ್ಞಾನ ಸಂಕುಲವನ್ನು ಹೊಂದಿದ್ದ ಮನೋಹರ್ ಪ್ರಸಾದ್ ಇಲ್ಲಿಯೂ ಕೂಡ ತನ್ನ ನೋಟ್ ಪ್ಯಾಡ್ಗಳಿಗೆ ಪೆನ್ನನ್ನು ಸ್ಪರ್ಶ ಮಾಡುವಂಥ ದಿನಗಳು ಬಹಳ ಕಡಿಮೆ ಇತ್ತು. ಎಲ್ಲವನ್ನು ಕೂಡ ತನ್ನ ಮೆದುಳಿನಲ್ಲೇ ಅದನ್ನು ಚಿತ್ರಿಸಿಕೊಂಡು, ಬಿತ್ತಿಸಿಕೊಂಡು, ಅದನ್ನೇ ಅಕ್ಷರ ರೂಪದಲ್ಲಿ ಇಳಿಸುವಂತಹ ಅವರ ಪ್ರೌಢಿಮೆ ಬಹುಶಃ ಇಂದಿನ ಎಲ್ಲ ಯುವ ಮಾಧ್ಯಮದ ವರದಿಗಾರಿಗೂ ಕೂಡ ಪ್ರೇರಣೆ ಅಂತ ಹೇಳುವುದನ್ನು ನಾವೆಲ್ಲ ಒಪ್ಕೊಳ್ತಾ ಇದ್ದೇವೆ. ಉದಯವಾಣಿಯ ನಿರ್ದೇಶಕ ಮಂಡಳಿಯಲ್ಲಿ ಮೋಹನ್ದಾಸ್ ಪೈ ಅವರನ್ನು, ಸತೀಶ್ ಪೈ ಅವರನ್ನು, ಡಾಕ್ಟರ್ ಸಂಧ್ಯಾ ಮೇಡಮ್ ಅವರನ್ನು ಮತ್ತು ಗೌತಮ್ ಪೈಗಳನ್ನು ತನ್ನ ಬದುಕಿನ ಮಾರ್ಗದರ್ಶಕರು ಎನ್ನುವ ಮಾತುಗಳನ್ನು ಎಂದೆಂದಿಗೂ ಕೂಡ ನೆನಪು ಮಾಡುವಂಥ ಅವರ ವ್ಯಕ್ತಿತ್ವಕ್ಕೆ ಉದಯವಾಣಿಯೇ ತನ್ನ ಮನೆ ಎನ್ನುವಂಥ ಆಸೆ ಮತ್ತು ಹಾರೈಕೆ ಎಲ್ಲವೂ ಅವರ ಜೊತೆಗಿತ್ತು. 3 ದಶಕಗಳ ಕಾಲ ಈ ಸಂಸ್ಥೆಯ ಜೊತೆಗೆ ಸಮಾಜವನ್ನು ಒಗ್ಗೂಡಿಸಿದ ಅವರನ್ನು ನೆನಪಿಸಲಿಕ್ಕಾಗಿ ಉದಯವಾಣಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆಗಿರುವಂಥ ಶ್ರೀ ವಿನೋದ್ ಕುಮಾರ್ ನಮ್ಮ ಜೊತೆಯಲ್ಲಿದ್ದಾನೆ. ಅವರನ್ನು ಐ ವುಡ್ ಲೈಕ್ ಟು ದ ಕಾಲ್ ಅಪಾನ್ ಮಿಸ್ಟರ್ ವಿನೋದ್ ಕುಮಾರ್ ಸರ್, MD and CEO ಉದಯವಾಣಿ, ಪ್ಲೀಸ್. Of Sri Manohar Prasad. It's with heavy heart and profound sense of loss that we gather here today to bid farewell to a remarkable soul, Sri Manohar Prasad, whose untimely demise has left a void in the world of journalism, in Udayavani family and in our lives. Manohar was an integral part of Udayavani family throughout his life. I had the good fortune of knowing him for the last 15 years. He was an absolutely a soft-spoken, perfect gentleman, an excellent journalist, and a great human being. He was a walking encyclopedia.
any information you ask him at any given point of time on any subject, without referring to the note or any computer, he will utter it with a snap of a finger. Also he had an elephant's memory. When our colleagues would be struggling on certain stories and trying to find out the facts and figures, again without referring to anything, he will utter that 20 years back, this person had come, this politician has come, this religious function took place, these were the participants, etc. So it was an amazing quality for a journalist and for a human being. So great he was. Manohar was not merely a journalist. He was a beacon of truth, a tireless seeker of stories and voice for the voiceless. His dedication to journalism went beyond superficial, diving deep into the heart of the issues that truly mattered. He had an uncanny ability to unveil hidden narratives, exposing injustice and challenging the status quo with an unwavering commitment to the principles of truth and democracy. Beyond his professional achievements, Manohar was a compassionate individual, always willing to lend a helping hand to those in need. He was a mentor to many, sharing his knowledge and passion for journalism, leaving an indelible mark on the lives of those fortunate enough to work alongside him. Friends, as we mourn the loss of Manohar Prasad, let's remember that the impact he had on the society and the legacy he has left behind. His absence will be deeply felt, but his spirit will live on through the stories he told, the truth he has revealed, and the lessons he taught. To Manohar Prasad's family, friends and colleagues, we extend our deepest sympathies. May you find comfort in the memories shared, the stories told, and the profound impact he had on the world. As we say our final goodbye, let's carry forward the torch containing the noble pursuit of truth and justice in his memory. Rest in peace, dear Manohar. Your words and your deeds will resonate in our hearts forever. Thank you. We did not think what we have, but what we are ಅಂತೇಳಿ. ಮನೋಹರ್ ಪ್ರಸಾದ್ ಅವರ ಬದುಕು ಕೂಡ ಹಾಗೆ ಇತ್ತು. ಕ್ರೀಡಾ ಕ್ಷೇತ್ರಕ್ಕೆ ಹೋದರೆ ಕಣ್ಣಿಗೆ ಆ ಕಾಲದಲ್ಲಿ ರೆಬನ್ ಗ್ಲಾಸ್ಗಳನ್ನು ಹಾಕಿ, ಇನ್ಶರ್ಟ್ಗಳನ್ನು ಮಾಡಿ, ಟಿ ಶರ್ಟ್ಸ್ಗಳನ್ನು ಹಾಕಿ, ಶೂ ತೊಟ್ಟು ಕ್ರಿಕೆಟ್ ತಂಡವನ್ನು ಮುನ್ನಡೆಸ್ತಾ ಇದ್ರು. ಅದು ಪತ್ರಕರ್ತರ ತಂಡವಾಗಿತ್ತು ಅಂತ. ಇಂಡಿಪೆಂಡೆನ್ಸ್ ಕಪ್ನಲ್ಲಿ ಪತ್ರಕರ್ತರ ತಂಡಕ್ಕೆ ಪ್ರಶಸ್ತಿ ಬರಬೇಕು ಅಂತ ಹೇಳುವ ಕಾರಣಕ್ಕೆ ಸುಡು ಬಿಸಿಲಿನಲ್ಲಿ ಅಂಕಣದಲ್ಲೆಲ್ಲ ಓಡಾಡ್ತಾ ಇದ್ರು. ತಂಡ ಗೆದ್ದಾಗ ತಾನು ಗೆದ್ದ ಸಂಭ್ರಮವನ್ನು ಆಚರಿಸ್ತಾ ಇದ್ರು. 50ರ ಇಳಿ ವಯಸ್ಸಿನಲ್ಲಿಯೂ ಕೂಡ ಉತ್ಸಾಹಕ್ಕೆ ಅವರನ್ನು ಪ್ರೇರೇಪಿಸ್ತಾ ಇದ್ರು. ಸಾಹಿತ್ಯ ಇರಲಿ, ಕ್ರೀಡೆ ಇರಲಿ, ಬರವಣಿಗೆ ಇರಲಿ, ಎಲ್ಲದರಲ್ಲಿಯೂ ಕೂಡ 60ರ ಹರೆಯದಲ್ಲಿಯೂ ಕೂಡ ಯೌವನವನ್ನು ಕಂಡಂತ ಮನೋರಣ್ಣ 64ರಲ್ಲಿ ನಮ್ಮನ್ನು ಬಿಟ್ಟು ಹೋದ್ರ ಎನ್ನುವಂಥ ಜಿಜ್ಞಾಸೆಗಳಿಗೆ ನಮಗೆ ಉತ್ತರವೇ ಸಿಗ್ತಾ ಇಲ್ಲ. ಆರೋಗ್ಯವಂತ ಶರೀರವನ್ನು ಅವರ ಜೊತೆಗಿದ್ರೆ, ಆಸರೆ ಇದ್ರೆ, ವೈದ್ಯಕೀಯ ಸಲಹೆಗಳಿಗಾಗಿ ಅವರ ಜೊತೆಗಿದ್ದವರು ಡಾಕ್ಟರ್ ನರಸಿಂಹಯ್ಯವರು ಕೇವಲ ವೈದ್ಯರಾಗಿ ಅವರ ಜೊತೆಯಲ್ಲಿರಲಿಲ್ಲ, ಅವರ ಮಾರ್ಗದರ್ಶಕರಾಗಿ, ಚಿಂತಕರಾಗಿ, ವೈದ್ಯಕೀಯ ಸಲಹೆಗಳ ಜೊತೆ. At the outset, I thank Srinath for giving me an opportunity today to interact with you. I am a very small person in front of our MP, whom was popularly called as Manohar Prasad. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನತತ್ ಕ್ವಚಿತ್ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಇವರಲ್ಲಿ ಏನಿದೆ ಅದು ಬೇರೆ ಕಡೆ ಸಿಗ್ಬಹುದು, ಇವರಲ್ಲಿ ಏನಿಲ್ಲ ಅದು ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಐ ಥಿಂಕ್ ದಿಸ್ ಈಸ್ ಒನ್ ಫ್ರೇಮ್ ವಿಚ್ ಡಿಸ್ಕ್ರೈಬ್ಸ್ ಮನೋಹರ್ ಪ್ರಸಾದ್ಸ್ ಗ್ರೇಟ್ನೆಸ್. ಯಾಕಂತ ಹೇಳಿದರೆ ಅವರು ಪತ್ರಕರ್ತರಾಗಿ ಮಾತ್ರ ಇರಲಿಲ್ಲ, ನನಗೆ ಬಹಳ ಆತ್ಮೀಯ ಆಗಿದ್ದರು ಮನೋಹರ್ ಪ್ರಸಾದ್ ಅಂತ ಹೇಳಿದರು. ಮೊದಲ ಪರಿಚಯ ನಂದು ಮನೋಹರ್ ಅಣ್ಣಂದು 1991, 1991. ಆಗ ಅವರು ಉದಯವಾಣಿಯಲ್ಲಿ ಕೆಲಸ ಮಾಡಿಕೊಂಡಿದ್ದರು, ವರದಿಗಾರರಾಗಿದ್ದರು, ದೊಡ್ಡ ಪೋಸ್ಟಲ್ಲಿ ಇರಲಿಲ್ಲ. ಸಡನ್ ನನ್ನ ಮನೆಗೆ ಬಂದರು.
ನನಗೂ ಅವರ ಪರಿಚಯ ಇಲ್ಲ, ಅವರು ನನ್ನನ್ನು ಹುಡುಕಾಡಿಕೊಂಡು ಬಂದದ್ದು. ಯಾಕಂತ ಹೇಳಿದರೆ ಅವರಿಗೆ ವರದಿ ಮಾಡಬೇಕಿತ್ತು. SLC ಎಕ್ಸಾಮಿನ ಫಲಿತಾಂಶವನ್ನು ತಗೊಂಡು ನಿಮಗೆ ರಾಜ್ಯದಲ್ಲಿ 7ನೇ ರ್ಯಾಂಕ್ ಸಿಕ್ಕಿದೆ, ನಾನು ನಿಮ್ಮ ಇಂಟರ್ವ್ಯೂ ಮಾಡಲಿಕ್ಕೆ ನಿಮ್ಮ ಮನೆಗೆ ಬಂದಿದ್ದೇನೆ ಅಂತ ಹೇಳಿದರು. ಆಗಲೇ ನನಗೆ ಶಾಕ್ ಆಯಿತು, ನನಗೆ ರ್ಯಾಂಕ್ ಸಿಕ್ಕಿದೆ ಅಂತ. ಈಗಿನ ಕಾಲಘಟ್ಟದಲ್ಲಿ ಇಲ್ಲ, ನಾವು 30 ವರ್ಷದ ಹಿಂದಿನ ಮಾತನ್ನು ಹೇಳ್ತಾ ಇದ್ದೇನೆ ನಿಮಗೆ. ಯಾಕಂತ ಹೇಳಿದರೆ ಆಗ ರಿಸಲ್ಟನ್ನು ನೋಡಲಿಕ್ಕೆ ಮಧ್ಯಾಹ್ನ ನಂತರ ನಾವು ಶಾಲೆಗೆ ಹೋಗಿ ನೋಡಬೇಕು, ಬಟ್ ರ್ಯಾಂಕ್ ಲಿಸ್ಟ್ ಪತ್ರಕರ್ತರಿಗೆ ಮೊದಲೇ ಬರ್ತಿತ್ತು. ಸೊ ನನಗೆ ಒಂದು ಸೈಡಿಂದ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಬೇರೆಯವರು ರಿಸಲ್ಟ್ ಗೊತ್ತಾಗುವ ಮೊದಲು ನನಗೆ ರಿಸಲ್ಟ್ ಸಿಕ್ಕಿತ್ತಂತ ನನ್ನ ತಂದೆ ತಾಯಿಗಂತೂ ಭಯಂಕರ ಸಂತೋಷ ಆಯಿತು. ಎರಡನೇದು, ಇಂಟರ್ವ್ಯೂ ಏನು ಕೊಡೋದಂತ ನನಗೆ ಗೊತ್ತಿಲ್ಲ. ಏನು ನಾನು ಇಂಟರ್ವ್ಯೂ ಹೇಳಿ ಇವರ ಮುಂದೆ ಅಂತ. ಮನೋಹರ್ ಪ್ರಸಾದ್ ಅಂತ ಹೆಸರು ಕೇಳಿ ಗೊತ್ತಿತ್ತು, ಬಟ್ ಪರಿಚಯ ಇರಲಿಲ್ಲ. ಅವರೇನೋ ಬರೆದ್ರು, ನೆಕ್ಸ್ಟ್ ಡೇ ಪೇಪರಲ್ಲಿ ಫೋಟೋ ಬಂತು, ಬಟ್ ನಮ್ಮ ಸಂಬಂಧ ಇಲ್ಲಿ ಮುಗಿದಿಲ್ಲ. ಅದ ನಂತರ ನನಗೂ ಅವರಿಗೊಂದು ಟಚ್ ಇರಲಿಲ್ಲ. ಮನೋಹರ್ ಪ್ರಸಾದ್ ವರದಿಗಾರರು ಬಂದು ನೋಡಿ ಮಾತಾಡಿಕೊಂಡು ಹೋದರು ಅಷ್ಟೇ. ನೆಕ್ಸ್ಟ್ ನಮ್ಮ ಭೇಟಿ 2 ವರ್ಷ ನಂತರ ಪುನಃ ಬಂದರು ಮನೋಹರ್ ಅಣ್ಣ. ಡಾಕ್ಟ್ರ್ ಎಲ್ಲ ಆಗ ನರಸಿಂಹಯ್ಯ, ನಾನು ಡಾಕ್ಟ್ರ್ ಆಗಿರಲಿಲ್ಲ. ನಿಮಗೆ ರಾಜ್ಯದಲ್ಲಿ 10ನೇ ರ್ಯಾಂಕ್ ಬಂದಿದೆ PUCಯಲ್ಲಿ, 2ನೇ ಬಾರಿಗೆ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ. ಅವರ ಆಫೀಸ್ ನನ್ನ ಮನೆ ಪಕ್ಕದಲ್ಲೇ ಇತ್ತು. ಆಗ ಹೇಳಿದರು, ಮನೆಯಲ್ಲಿ ಬೇಡ, ಆಫೀಸಿಗೆ ಬಂದು ಒಂದು ಇಂಟರ್ವ್ಯೂ ಕೊಡಬೇಕು ಅಂತ. ಅಲ್ಲಿಂದ ನಮ್ಮ ಸಂಬಂಧ ಮುಂದುವರಿದುಕೊಂಡು ಹೋಯಿತು. 33 ವರ್ಷಗಳ ಕಾಲ ನನಗೂ ಮನೋಹರಣ್ಣನಿಗೂ ಆತ್ಮೀಯವಾದ ಸಂಬಂಧ. ನಾನು ಅವರ ಹೃದ್ರೋಗ ತಜ್ಞರಾಗಿದ್ದೆ ಹೊರತು ಅವರು ನನ್ನ ಹೃದಯವನ್ನು ಗೆದ್ದಿದ್ರು. ಹಲವಾರು ಕಥೆಗಳು ನಮ್ಮ ಮತ್ತು ಅವರ ನಡುವೆ ನಡೆದಿದೆ, ಬಟ್ ಈ ಸಭಾಂಗಣದಲ್ಲಿ ಮತ್ತು ಇಂದಿನ ಈ ಕಾಲಘಟ್ಟದಲ್ಲಿ ಅದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ 1 ಅಥವಾ 2 ಘಟನೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅವರು ರೋಗಿಯಾಗಿ ಅಡ್ಮಿಟ್ ಆದದ್ದು 1999ರಲ್ಲಿ. ಅವರು ಡಯಾಬಿಟಿಕ್ ಪೇಷಂಟ್. ಹಲವಾರು ಅವರ ಆತ್ಮೀಯರಿಗೆ ಗೊತ್ತಿರ್ಬೋದು, ಬಟ್ ಅಷ್ಟೊಂದು ಕಾಳಜಿ ವಹಿಸ್ತಿರ್ಲಿಲ್ಲ. ಮೊದಲು ಅಡ್ಮಿಟ್ ಆದದ್ದು ತೀವ್ರ ಹೊಟ್ಟೆ ನೋವಾಗಿ 1999. ಆಗ ಮಹಾಮಸ್ತಕಾಭಿಷೇಕ ಆಗ್ತಾಯಿತ್ತು ಧರ್ಮಸ್ಥಳದಲ್ಲಿ, ಆ ವೇಣೂರಲ್ಲಿ. ನನಗೆ ಸರಿಯಾಗಿ ನೆನಪಿಲ್ಲ. ನಾನು ಮೊದಲನೇ ವರ್ಷದ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ KMCಯಲ್ಲಿ 1999. ನಾನು ಡಾಕ್ಟರ್ ಪ್ರಭಾ ಅಧಿಕಾರಿ ಅವರ ಯೂನಿಟಲ್ಲಿ ಜೂನಿಯರ್ ರೆಸಿಡೆಂಟ್ ಫಸ್ಟ್ ಇಯರ್ PG ಆಗಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಮನೋಹರ್ ಅವ್ರದ್ದು ಪರಿಚಯ ಉಂಟು, ಬಟ್ ಅವರಿಗೆ ಶುಗರ್ ಉಂಟು, ಮೆಡಿಕಲ್ ಪ್ರಾಬ್ಲಮ್ ಉಂಟು, ನನಗೆ ಗೊತ್ತಿಲ್ಲ. ಪ್ರಭಾ ಮೇಡಮಿಗೆ ಫೋನ್ ಮಾಡಿ ಬಂದು ಅಡ್ಮಿಟ್ ಆದರು. ತೀವ್ರ ಹೊಟ್ಟೆ ನೋವು, ಸಕ್ಕರೆ 600, ಕೀಟೋನ್ ಬಾಡೀಸ್ ಅಂತ ಹೇಳ್ತೇವೆ, ಪಾಸಿಟಿವ್. ಮೇಡಮ್ ಅವರನ್ನು ಸರಿಯಾಗಿ ಬೈದರು. ಇದನ್ನು ಹಿಡ್ಕೊಂಡು ನೀವು ಏನು ವರದಿ ಮಾಡೋದು, ಮಸ್ತಕಾಭಿಷೇಕ ನಡೀತದೆ, ನೀವು ಇಲ್ಲಿ ನಿಲ್ಲಬೇಕು. ನನ್ನ ರೂಮಲ್ಲಿ ನಾನು ಅವರನ್ನು ನೋಡಲಿಕ್ಕೆ ರೂಮಿಗೆ ಹೋಗ್ತಾ ಇದ್ದೆ, ಗಂಟೆಗೆ ಸಕ್ಕರೆ ನೋಡಲಿಕ್ಕೆ. ನನ್ನ ಹತ್ರ ಹೇಳಿದರು, ಮೇಡಮ್ ಹೇಗಾದರೂ ಹೇಳಿ ನನಗೆ ಅದು ವರದಿ ಮಾಡಲೇಬೇಕು, ನಾನು ಹೋಗದಿದ್ದರೆ ಉದಯವಾಣಿಗೆ ಅದು ವರದಿ ಮುಟ್ಟುವುದಿಲ್ಲ. ಅವರ ಒಂದು ಗುಣ ಏನಂತ ಹೇಳಿದರೆ, ಯಾರು ಹೇಳಿದರೆ ಅವರು ವರದಿ ಮಾಡೋದಿಲ್ಲ. ಅವರಾಗಿ ಹೋಗಿ ನೋಡಿ, ಘಟನೆಯನ್ನು ನೋಡಿ, ಅವರ ಅದಕ್ಕೆ ಆ್ಯಡ್ ಆನ್ ಎಲ್ಲ ಮಾಡಿ ಮತ್ತೆ ಅವರು ವರದಿ ಮಾಡೋದು. ಇವತ್ತಿನ ದಿನದ ಹಾಗೆ ಪತ್ರಕರ್ತರಲ್ಲ ಅವರು. ಇವತ್ತು ವಾಟ್ಸಪ್ಪಲ್ಲಿ ಸುದ್ದಿ ಬಂದ ಕೂಡಲೇ ನೆಕ್ಸ್ಟ್ ಡೇ ಪೇಪರಲ್ಲಿ ಹೆಡ್ಲೈನ್ಸ್ ಬರ್ತದೆ. ಅವರು ಆ ರೀತಿ ಪತ್ರಕರ್ತರೇ ಅಲ್ಲ. ಆ ಘಟನೆ ನಡೀತಲ್ಲ, ಇನ್ನು ಸೇನೆ ಹೆಲಿಕಾಪ್ಟರ್ ಆಗಿ, ಆಗಲೂ ನನಗೆ ನೆನಪಿದೆ. ನೆಕ್ಸ್ಟ್ ದಿನ ಬಂದು ನನ್ನ ಹತ್ರ ಹೇಳಿದರು, ಹೀಗೀಗೆ ನಾನು ವರದಿ ಮಾಡಲಿಕ್ಕೆ ಹೋಗಿದ್ದೆ, ಅಲ್ಲಿಂದ ಬರ್ತಾ ಇದ್ದೆವು, ಇದೆಲ್ಲ ಆಯಿತು, ನಾಳೆ ಪೇಪರಲ್ಲಿ ಹಾಕ್ತಾ ಇದ್ದೆ. ಪ್ರತಿಯೊಂದು ಘಟನೆಯನ್ನು ನನ್ನ ಹತ್ರ ಅವರು ಫೋನ್ ಮಾಡಿ ಹೇಳಲಿಕ್ಕಿತ್ತು. ಆಗ ಅವ್ರು ನನ್ನ ಪೇಷಂಟ್ ಇರಲಿಲ್ಲ. ಬಟ್ ಕಾಲಾವಕಾಶದಲ್ಲಿ ನಾನು ಹೃದಯ ರೋಗ ತಜ್ಞರಾದ ಮಂಗಳೂರಿಗೆ ಬಂದ ನಂತರ ಮನೋಹರ್ ಪ್ರಸಾದ್ ಮತ್ತು ನನ್ನ ನಂಟು ಮುಗಿಲಿಕ್ಕೇ ಇಲ್ಲ. ದಿನಕ್ಕೆ ಅಥವಾ ವಾರಕ್ಕೆ ಒಂದು ಬಾರಿ ಆದರೂ ಏನಕ್ಕಾದರೂ ಅವ್ರು ನನಗೆ ಫೋನ್ ಮಾಡ್ತಿದ್ರು. ಇಲ್ಲ ಅವರ ಶುಗರಿಗೆ, ಇಲ್ಲ ಮೆಡಿಕಲ್ ಪ್ರಾಬ್ಲಮಿಗೆ, ಇಲ್ಲ ದೇಶ ವಿದೇಶಗಳ ಸುದ್ದಿಗೆ, ಇಲ್ಲ ರಾಜಕಾರಣಿ ಬರ್ತಾ ಇದ್ದಾರೆ, ನನಗೆ ಆ ಕಾರ್ಯಕ್ರಮ ಮಾಡಲಿಕ್ಕೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಮೊನ್ನೆ ಪ್ರಧಾನಿಯವರ ಕಾರ್ಯಕ್ರಮ ಇತ್ತು NMPTಯಲ್ಲಿ. ಆಗ ಕೂಡ ಮುಂಚಿನ ದಿನ ನನಗೆ ಫೋನ್ ಮಾಡಿ ಹೇಳಿದರು, ಡಾಕ್ಟ್ರೇ ನನಗೆ ಮೋದಿಯವರ ಕಾರ್ಯಕ್ರಮವನ್ನು ಆ್ಯಂಕರ್ ಮಾಡಲಿಕ್ಕೆ ಒಂದು ಅಪರ್ಚುನಿಟಿ ಸಿಕ್ಕಿದೆ, ಹೇಗೆ, ನಾನು ಹೋಗಲಾ ಬೇಡ ಅಂತ. ನಾನು ಹೇಳಿದ್ದೆ, ಅದೊಂದು ಭಾಗ್ಯ, ನೀವು ಹೋಗಲೇಬೇಕು ಅಂತ. ನಾನು ಯಾವಾಗಲೂ ಅವರಿಗೆ ಬೇಡ ಅಂತ ಹೇಳಿದ್ದೇ ಇಲ್ಲ. ವೀಲ್ ಚೇರಲ್ಲಿ ಹಿಡ್ಕೊಂಡಾದರೂ ಅವರು ಬಂದು ಕಾರ್ಯಕ್ರಮವನ್ನು ನಿರೂಪಿಸಿದ ಹಲವಾರು ನಿದರ್ಶನಗಳುಂಟು. ಬಟ್ ನಾನು ಯಾವಾಗಲೂ ಅವರ ಆರೋಗ್ಯದ ದೃಷ್ಟಿಯಿಂದ ಅವರನ್ನು ತಡೆದದ್ದೇ ಇಲ್ಲ. ಯಾಕಂತ ಹೇಳಿದರೆ, ಈಸ್ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್. ಈ ಈಸ್ ನಾಟ್ ಓನ್ಲಿ ಎ ಪತ್ರಕರ್ತ, ಈ ಹ್ಯಾಸ್ ನಾಲೆಜ್ ವಿತ್ ಎವ್ರಿಥಿಂಗ್. ಮೆಡಿಕಲ್ ಇರಲಿ, ಸೋಷಲ್ ಇರಲಿ, ಯಕ್ಷಗಾನ ಇರಲಿ, ಅವರಂಥ ಒಂದು ಜನ ಈ ದಕ್ಷಿಣ ಕನ್ನಡದಲ್ಲಿ ಸಿಕ್ಕಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಿದೆ. ಮತ್ತು ನಾನು ವೈದ್ಯನಾಗಿ ಅವರನ್ನು ಕಟ್ಟುಪಾಡಾಕಿ ನೀವು ಇದು ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಹೇಳಲಿಕ್ಕೆ ನನಗೆ ಮನಸ್ಸೇ ಬರಲಿಲ್ಲ. ಬಿಕಾಸ್ ಐ ಥಾಟ್ ದಟ್ ಮೆಡಿಕಲ್ ಇಸ್ ಓನ್ಲಿ ಎ ಸ್ಮಾಲ್ ಪಾರ್ಟ್ ಆಫ್ ಹಿಸ್ ಪ್ರಾಬ್ಲಮ್. ಈ ಈಸ್ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್. ನನ್ನ ಕನ್ನಡ ಹಲವಾರು ಬಾರಿ ಸುಧಾರಿಸಿದ್ರು ಅವರು. ನನ್ನ ಹತ್ರ ಹೇಳ್ತಾ ಇದ್ರು, ಉದಯವಾಣಿ ನಮ್ಮ ಆರೋಗ್ಯವಾಣಿ ಅಂತ ಬರ್ತದೆ, ನೀವೆಲ್ಲ ಓದಿರ್ಬೋದು. ಉದಯವಾಣಿಯಲ್ಲಿ ಪ್ರತಿ ಆದಿತ್ಯವಾರ ಒಂದು ಮೆಡಿಕಲ್ ಬಗ್ಗೆ ಒಂದು ಅಂಕಣ ಬರೀಲಿಕ್ಕೆ ಯಾರಿಗಾದರೂ ಹೇಳ್ತಿದ್ರು ಅವರು. ನಾನು ಇಲ್ಲಿ ಮಂಗಳೂರಿಗೆ ಜಾಯಿನ್ ಆದ ನಂತರ ನನ್ನ ಕುತ್ತಿಗೆ ಹಿಂದೆ
ಡಾಕ್ಟ್ರೇ ಸಂಡೇದ್ದು ಎಡಿಷನಲ್ಲಿ ನಿಮ್ಮದು ಯಾವ ಬಗ್ಗೆ ನಾನು ಲೇಖನ ಬರೀಲಿ, ನೀವು ಬರೆದು ಕೊಡಿ. ನನಗೆ ಕನ್ನಡ ಅಷ್ಟು ಒಳ್ಳೆ ಗೊತ್ತಾಗೋದಿಲ್ಲ ಮನೋಹರ್ ಪ್ರಸಾದ್, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತವ, ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ, ಬಟ್ ತಪ್ಪಾದರೆ ಓದುವವರಿಗೆ ಅವಮಾನ ಮಾಡಿದಾಗೆ ಆಗ್ತದೆ. ಇಲ್ಲ, ನೀವೊಂದು ಕೆಲಸ ಮಾಡಿ, ನೀವು ಇಂಗ್ಲೀಷಲ್ಲಿ ಬರೀರಿ, ನನಗೆ ಕೊಡಿ, ನಾನು ಕನ್ನಡದಲ್ಲಿ ಕನ್ವರ್ಟ್ ಮಾಡಿದೆ. ನಿಮಗೆ ಯಾಕೆ ಸುಮ್ಮನೆ ಇಷ್ಟು ಕಷ್ಟ? ವೈದ್ಯರೇ ನೀವು ಬರಿಬೇಕು, ಕನ್ವರ್ಟ್ ಮಾಡೋದು ನನ್ನ ಕೆಲಸ, ನೀವು ಯಾಕೆ ತಲೆ ಬಿಸಿ ಮಾಡ್ತೀರಿ ಅಂಥೇಳಿ ಹಲವಾರು ನನ್ನ ಕೈಯಿಂದ ವೈದ್ಯಕೀಯದ ಆರ್ಟಿಕಲ್ಗಳನ್ನು ಇಂಗ್ಲೀಷಲ್ಲಿ ಬರೆದು ಉದಯವಾಣಿ ಆರೋಗ್ಯವಾಣಿಯಲ್ಲಿ ಬರುವ ಹಾಗೆ ಮಾಡುವಂಥದ್ದು ಮನೋಹರ ಪ್ರಸಾದ್ರಿತ್ತು. ಕೋವಿಡ್ ಸಮಯದಲ್ಲಂತೂ ಅವರು ಪುರ್ಸೊತ್ತು ಅವರಿಗೂ ನನಗೂ. ಆಗ ಹೇಳಿದರು, ಇಲ್ಲ ಶಾಂತಾರಾಮ್ ಶೆಟ್ಟಿ ನೀವು ನೋಡಿ, ಅವರು ನೋಡಿ 3 ಪುಸ್ತಕ ಬರೆದಿದ್ದಾರೆ, ನೀವು ಒಂದು ಶುರು ಮಾಡಲಿಲ್ಲ, ಇಡೀ ದಿನ ಪ್ರಾಕ್ಟೀಸ್ ಮತ್ತು ಪೇಷಂಟ್ ನೋಡೋದು ಹೇಗೆ, ನೀವು ಇವತ್ತು ಕಲ್ತದನ್ನು ಮತ್ತೊಂದು ಪೀಳಿಗೆಗೆ ಹೇಳಲಿಕ್ಕೆ ಬಾರ್ದ, ನೀವು ಬರೀಲೇಬೇಕು ಅಂತ ಹೇಳಿ ನಾನು ಹೇಗಾದರೂ ಮಾಡಿ ಒಂದು 12-20 ಟಾಪಿಕ್ ಕನ್ನಡದಲ್ಲಿ ಬರೆದು, ಇಂಗ್ಲೀಷಲ್ಲಿ ಬರೆದು ಮನೋಹರ ಪ್ರಸಾದರ ಮನೆಗೆ ಮುಟ್ಟಿಸಿದೆ. ಅವರು ಹೇಳಿದರು, ನಮ್ಮ ಪಬ್ಲಿಷರ್ ಇದ್ದಾರೆ, ಪುಸ್ತಕ ಮಾಡಿ ಕೊಡ್ತೇನೆ. ಅದು ಒಂದು ಕಾರ್ಯ ಮಾತ್ರ ಅಪೂರ್ಣವಾಗಿ ಉಳಿದಿದೆ. ಯಾಕಂತ ಹೇಳಿದರೆ ನಾನೊಂದು 18-20 ಲೇಖನಗಳನ್ನು ಕೊಟ್ಟೆ, ಅವರು ಕನ್ನಡದಲ್ಲಿ ಮಾಡಿ ಎಡಿಟ್ ಮಾಡಿ, ನನಗೆ ತಪ್ಪು ನನ್ನದೇ, ನನಗೆ ಮತ್ತೆ ಪುನಃ ಫಾಲೋ ಅಪ್ ಮಾಡಲಿಕ್ಕೆ ಪುರ್ಸೊತ್ತಿರಲಿಲ್ಲ. ಅವ್ರು ಹೇಳಿದರು, ನೀವು ಯಾವಾಗ ಬೇಕು ನನ್ನ ಮನೆಗೆ ಬನ್ನಿ, ಮನೆಗೆ ಬಂದು ನಾವು ಬರಿಬೋದು, ತೊಂದರೆ ಇಲ್ಲ, ನನಗೆ ನೀವು ಬಾಧೆ ಕೊಡಿ, ನಾನೀಗ ರಿಟೈರ್ಡ್ ಅಂತ. ಅವ್ರು ರಿಟೈರ್ಡ್ ಅಲ್ಲ, ನನಗೆ ಗೊತ್ತು ಅವರಿಗೆ ಎಷ್ಟು ಫೋನ್ ಬರ್ತದೆ, ಎಷ್ಟು ಅಭಿಮಾನಿಗಳಿದ್ದಾರೆ, ಎಷ್ಟು ಕಾರ್ಯಕ್ರಮಕ್ಕೆ ಅವರಿಗೆ ಹೋಗಲಿ ನನಗೆ ಗೊತ್ತು, ನಮಗಿಂತ ಬ್ಯುಸಿ ಇದ್ದರು. ಆದರೂ ನನ್ನಂಥ ಒಂದು ಸಾಮಾನ್ಯ ವೈದ್ಯನಿಗೆ ಇಷ್ಟು ಪ್ರೀತಿ ಕೊಟ್ಟವರು ಬೇರೆ ಜನರಿಗೆ ಎಷ್ಟು ಪ್ರೀತಿ ಕೊಟ್ಟಿರ್ಬೋದು ಅಂತ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನೋಹರ ಪ್ರಸಾದರ ಬಗ್ಗೆ ಮಾತಾಡಿದರೆ ಒಂದು ದಿನವೇ ಸಾಲದು. ಇವತ್ತು ನನ್ನ ಕನ್ನಡ ಏನಾದರೂ ಅಲ್ಪ ಸ್ವಲ್ಪ ಸರಿಯಾಗಿದ್ದರೆ ಅದು ಮನೋಹರ ಪ್ರಸಾದರಿಂದ. ಯಾಕಂದರೆ ಬರೆದ ನಂತರ ಅವರು ಅದನ್ನು ಪೆನ್ನಲ್ಲಿ ತಿದ್ದಿ ಪುನಃ ನನ್ನ ಹತ್ರ ಕೊಡ್ತಿದ್ದರು. ನೆಕ್ಸ್ಟ್ ಟೈಮ್ ಬರೆಯುವಾಗ ಈ ಗ್ರಾಮರನ್ನು ಈ ರೀತಿಯಾಗಿ ಬರೆದರೆ ಅದು ಸರಿಯಾಗ್ತದೆ ಅಂತ. ಇದು ತಪ್ಪಾಯಿತಂತ ಯಾವಾಗಲೂ ಹೇಳಲಿಲ್ಲ ಅವರು. ನನಗೆ ಗೊತ್ತಿತ್ತು, ನನಗೆ ಮುಜುಗರ ಆಗ್ತಿತ್ತು ನಾನು ಇಂಗ್ಲೀಷಲ್ಲಿ ಇದ್ದದ್ದನ್ನು ಕನ್ನಡದಲ್ಲಿ ತಪ್ಪು ಬರೆದೆ ಅಂತ. ಬಟ್ ಅವರು ಆ ರೀತಿ ನೆನೆಸಲೇ ಇಲ್ಲ. ನನ್ನ ತಪ್ಪುಗಳನ್ನು ಅಷ್ಟು ಚೆಂದ ರೀತಿಯಿಂದ ತಿದ್ದಿ ನೆಕ್ಸ್ಟ್ ಟೈಮ್ ನೀವು ಬರೆಯುವಾಗ ಇದನ್ನು ಹೀಗೆ ಬರೆದ್ರೆ ಉತ್ತಮ ಇರ್ತದೆ ಅಂತ ಹೇಳ್ತಿದ್ದರು. ನೀವು ತಪ್ಪು ಮಾಡಿದ್ದೀರಿ ಅಂತ ಒಂದು ಬಾರಿ ಕೂಡ ಹೇಳಲಿಲ್ಲ ಅವರು. ಅಷ್ಟು ಮೃದು ಸ್ವಭಾವದ ವ್ಯಕ್ತಿ ಮನೋಹರ ಪ್ರಸಾದ್ ಅವರು. ಇಂಥ ವ್ಯಕ್ತಿಯನ್ನು ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪತ್ರಕರ್ತರು ಮತ್ತು ಹುಟ್ಟಿ ಬರಲಿಕ್ಕೂ ಸಾಧ್ಯ ಇಲ್ಲ. ನಾವು ಏನಾದರೂ ಹೇಳ್ಬೋದು, ಬಟ್ ಅತ್ಯಂತ ಹತ್ತಿರದಿಂದ ಕಂಡಂಥ ಮನೋಹರಣ್ಣನ ಬಗ್ಗೆ ನಾನು ಈ ರೀತಿಯಾಗಿ ಹೇಳಬೇಕಿದ್ರೆ ಇವತ್ತಿನ ಪತ್ರಿಕಾ ರಂಗ ಯಾವ ಹಂತದಲ್ಲಿದೆ, ಯಾವ ಮಟ್ಟದಲ್ಲಿದೆ ಅಂತ ನೀವು ಊಹಿಸ್ಕೊಳ್ಬೋದು. ಅವರಿಗೆ ಶಾರ್ಟ್ಕಟ್ ಇರಲೇ ಇಲ್ಲ. ತಾನು ಪ್ರತಿಯೊಂದು ಎಯಿಂದ ಝಡ್ವರೆಗೆ ತನ್ನ ಲೇಖನಿಯಿಂದಲೇ ಬರಬೇಕು. ಹಾಗಾದರೆ ಮಾತ್ರ ಅದು ಆರ್ಟಿಕಲ್. ಯಾರು ಕೊಟ್ಟರು ಅದನ್ನು ತಿದ್ದಿ ಸರಿ ಮಾಡುತ್ತಿದ್ದರು. ಜನಮನದಲ್ಲಿ ಕೂಡ ಹಾಗೆ ನೀವು ಕಂಡಿರ್ಬೋದು. ಒಮ್ಮೆ ನನಗೂ ಕೂಡ ಹೇಳಿದರು, ಡಾಕ್ಟ್ರೇ ನೀವು ಗೆಸ್ಟ್ ಆಗಿ ಬರಬೇಕು, ನಿಮ್ಮ ಹತ್ರ ಮತ್ತೊಂದು ನಮ್ಮ ಆಸ್ಪತ್ರೆ ವತಿಯಿಂದ ಪ್ರತಿ ವರ್ಷ ಈ ಹೃದಯ ರೋಗದ ಇಂಟರ್ವ್ಯೂ ಇತ್ತು. ತಪ್ಪದೆ 10 ವರ್ಷ ಅವರೇ ಆ್ಯಂಕರ್. ನಾವು 5 ಜನ ವೈದ್ಯರು ಹೋಗಿ ಅವರ ಕಾರ್ಯಕ್ರಮಕ್ಕೆ ಕೂತ್ಕೊಳ್ತಿದ್ದರು. ಲೈವ್ ಫೋನ್ ಬಂದರೆ ಅವರೇ ಹೇಳ್ತಿದ್ರು, ನೀವು ಕುಳೆಯಿಂದ ಫೋನ್ ಮಾಡೋದು ಅಲ್ವಾ ಅಂತ. ಈಗ ಯಾವುದೇ ಒಂದು ವ್ಯಕ್ತಿಯ ಸ್ವರವನ್ನು ಹಿಡಿದು ಇಷ್ಟರ ಮಟ್ಟಿಗೆ ಮುಟ್ಟಬೇಕಿದ್ರೆ ಅವರಿಗೆ ಆ ವ್ಯಕ್ತಿಯ ಬಗ್ಗೆ ಎಷ್ಟೊಂದು ಮಾಹಿತಿ ಇತ್ತಂತ ನೀವು ಅಂದಾಜು ಮಾಡಿ. ನಮಗೆ ಫೋನ್ ಮಾಡಿದರೆ ನೀವು ಯಾರು ಗೊತ್ತಾಗ್ತಾ ಇಲ್ಲ ಹೇಳ್ತೇವೆ. ಮನೋಹರ ಪ್ರಸಾದ್ ಆಗಿಲ್ಲ, ಫೋನ್ ಕಾಲ್ ಬಂದ ಕೂಡಲೇ ಹೇಳ್ತಾರೆ, ಆ ಕೂಳೂರಿಂದ ರಾಮಚಂದ್ರಾಯರು ಇವರವರು ನಮಗೆ ಗೊತ್ತಿಲ್ಲ, ಬಟ್ ಅವರಿಗೆ ಗೊತ್ತಿರ್ತಿತ್ತು. ಅಷ್ಟರ ಮಟ್ಟಿಗೆ ಇಂಡಿವಿಜುವಲಿಸ್ಟಿಕ್ ಅಟೆನ್ಷನ್ ಕೊಡಬೇಕಾದ್ರೆ ಆ ವ್ಯಕ್ತಿಗೆ ಮೆಮೊರಿ ಅಲ್ಲ, ಇನ್ವಾಲ್ವ್ಮೆಂಟ್ ಎಷ್ಟಿತ್ತು ಅಂತ ಇಂಪಾರ್ಟೆಂಟ್. ಜ್ಞಾಪಕ ಶಕ್ತಿ ಬೇರೆ, ಇನ್ವಾಲ್ವ್ಮೆಂಟ್ ಬೇರೆ. ಅಷ್ಟೊಂದು ಸಾಧನೆ ಅವರು ಮಾಡಿದ್ದಾರೆ. ದೇವರು ನಮ್ಮ ಶ್ರೀನಾಥರಿಗೂ ಅವರ ಬಹಳ ಆತ್ಮೀಯರಾದ ಶ್ರೀಕಾಂತರಾಯರಿದ್ದಾರೆ ಇಲ್ಲಿ. ಶ್ರೀಕಾಂತರಾಯರು ಶ್ರೀನಾಥರು ಇಬ್ಬರು ಅವರನ್ನು ಬಹಳ ಚಂದದಿಂದ ನೋಡಿಕೊಂಡಿದ್ದಾರೆ ಕಳೆದ ಕೆಲವಾರು ವರ್ಷಗಳು. ಅವರ ಏನು ನೆನಪಿದೆ, ಅವರೇನು ಕಾರ್ಯ ಇದೆ, ಅವರಿಂದ ಮಾಡಬೇಕಂತ ಆಲೋಚನೆ ಮಾಡಿದ್ದಿದೆ, ಅದಕ್ಕೊಂದು ದಡ ಮುಟ್ಟಿಸುವ ಪ್ರಯತ್ನವನ್ನು 100% ಸಫಲರಾಗ್ತಾರಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಒಂದು ಪ್ರಯತ್ನವನ್ನು ಖಂಡಿತವಾಗಿಯೂ ದಕ್ಷಿಣ ಕನ್ನಡದ ಸಮಾಜ ಬಾಂಧವರು ಮತ್ತು ಅವರ ಒಡನಾಡಿಗಳು, ಪತ್ರಕರ್ತ ರಂಗದಲ್ಲಿ ಯಾರು ಅವರ ಒಡನಾಡಿಗಳಿದ್ದಾರೆ ಅವರು ಖಂಡಿತವನ್ನು ಇದನ್ನು ಮಾಡಬೇಕು. ಇದು ನಾವು ಮನೋಹರಣ್ಣನಿಗೆ ಸಹಿಸಬಹುದಾದ ನಿಜವಾದ ಶ್ರದ್ಧಾಂಜಲಿ ಅಂತ ನನಗೆ ಅನಿಸ್ತದೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವ ಭವಿತಾವಾನ ಭೂಯಃ. ಆತ್ಮ ಹುಟ್ಟುತ್ತದೆ ಹೋಗ್ತದೆ, ಅದಕ್ಕೊಂದು ಮರಣ ಇಲ್ಲ, ಜನನಿಲ್ಲ. ಅಜೋ ನಿತ್ಯ ಶಾಶ್ವತೋಯಂ ಶರೀರೇನ ಹನ್ಯತೆ ಹನ್ಯಮಾನೆ ಅಂತ. ಅದೇ ರೀತಿ ಮನೋಹರ ಪ್ರಸಾದ್. ಇನ್ನೊಮ್ಮೆ ಇಂಥ ಮನೋಹರನ್ನ ಹುಟ್ಟಲಿಕ್ಕೆ ಬಹಳ ಕಷ್ಟ ಉಂಟು. ನಮ್ಮ ಭಾಗ್ಯ ಅಂತ ಹೇಳಬೇಕು, ಅವರ ಒಡನಾಟ ನಮಗೆ ಲಾಸ್ಟ್ 30 ವರ್ಷದಿಂದ ಸಿಕ್ಕಿತ್ತಂತ ಹೇಳಿ ನನ್ನ 2 ನುಡಿ ನಮನಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದ. ನಾವು ಪತ್ರಕರ್ತರು ಹೇಗೆ ಅಂತ ಹೇಳಿದರೆ,
24/7 ಆಗಿದ್ದೇವೆ. ಬೆಳಗ್ಗೆ ನಮ್ಮ ಕೆಲಸ ಆರಂಭ ಆಗ್ತದೆ, ಮಧ್ಯರಾತ್ರಿವರೆಗೂ ನಮ್ಮ ಕೆಲಸದ ಒತ್ತಡದಲ್ಲಿ ಇರ್ತೇವೆ ನಾವು. ಅದು ಈಗ ಸಾಮಾಜಿಕ ಜಾಲತಾಣಗಳ ಯುಗ. ಮಾರ್ಚ್ 1ನೇ ತಾರೀಕಿಗೆ ಬೆಳಗ್ಗೆ ನಮಗೆ ಬಂದ ಆ ಒಂದು ಮನೋಹರ್ ಪ್ರಸಾದ್ ಅಗಲಿದ ಸುದ್ದಿಯ ಆಘಾತದಿಂದ ನಾವಿನ್ನೂ ಕೂಡ ಚೇತರಿಸಿಕೊಳ್ಳಿಲ್ಲ ಅಂತ ನನಗೆ ಅಂದ್ಕೊಂಡು. ನಾನು ಮೊನ್ನೆ ಮನೋಹರ್ ಪ್ರಸಾದ್ ಅವರು ನಿಧನರಾದಾಗ ಗೋಪಾಲಕೃಷ್ಣ ಕುಂತಿನಿ ಅಂತ ಬಹಳ ಹಿರಿಯ ಪತ್ರಕರ್ತರು ಒಂದು ಫೇಸ್ಬುಕ್ನಲ್ಲಿ ಒಂದು ಮಾತನ್ನು ಹೇಳಿದರು. ಪತ್ರಕರ್ತರು ಅಂತ ಹೇಳಿದರೆ ಸಾಮಾನ್ಯವಾಗಿ ಹೇಗಿತ್ತು ಅಂತ ಹೇಳಿದರೆ ಇಸ್ತ್ರಿ ಇಲ್ಲದ ಬಟ್ಟೆಯನ್ನು ಧರಿಸಿ ಒಂದು ಚೀಲವನ್ನು ಬಂಗಲಿಗೆ ಹಾಕಿಕೊಂಡು ಸ್ವಲ್ಪ ಗಡ್ಡ ಬಿಟ್ಟವರು ಅಂತ ಹೇಳಿದ್ರು ಒಂದು ಪತ್ರಕರ್ತರದೊಂದು ಕಲ್ಪನೆ ಇತ್ತು ಒಂದು ಕಾಲಘಟ್ಟದಲ್ಲಿ. ಆದರೆ ಪತ್ರಕರ್ತರು ಹಾಗಲ್ಲ. ಪತ್ರಕರ್ತರು ಸಿನಿಮಾ ಹೀರೋ ಅಂತ ಮೊದಲ ಬಾರಿಗೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಬಿಂಬಿಸಿದವರು ಮನೋಹರ್ ಪ್ರಸಾದ್, ಒಬ್ಬ ವರದಿಗಾರ, ಒಬ್ಬ ಫಿಲ್ಮ್ ಹೀರೋ ಸರ ಇರಬಹುದು ಅಂತ. ಅದನ್ನು ನೋಡಿ ಆಕರ್ಷಿತರಾಗಿ ನಾನು ಪತ್ರಿಕೋದ್ಯಮಕ್ಕೆ ಬಂದೆ ಅಂತ ಗೋಪಾಲಕೃಷ್ಣ ಕುಂತಿನವರು ಹೇಳ್ತಿದ್ರು. ಈ ಮಾತು ನಮಗೆಲ್ಲರಿಗೂ ಅನ್ವಯಿಸ್ತದೆ ಅಂತ ಹೇಳಿದ್ರು. ನಾವು ಮನೋಹರ್ ಪ್ರಸಾದ್ ಅವರ ಶೈಲಿ, ಮನೋಹರ್ ಪ್ರಸಾದ್ ಅವರ ರೀತಿ, ಅವರ ಬರವಣಿಗೆಯ ಇದನ್ನೆಲ್ಲ ನೋಡಿಕೊಂಡು ಅದರಿಂದ ಆಕರ್ಷಿತರಾಗಿ ನನ್ನಂಥ ನೂರಾರು ಹುಡುಗರು ಒಂದು ಕಾಲಘಟ್ಟದಲ್ಲಿ ಪತ್ರಿಕೋದ್ಯಮಕ್ಕೆ ಬರುವಂಥ ಒಂದು ಅವಕಾಶ ಆಯಿತು. ನನಗೆ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಒಂದು 4 ದಶಕದ ಒಡನಾಟ ಮನೋಹರ್ ಪ್ರಸಾದ್ ಅವ್ರ ಜೊತೆ. ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ, ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ. 1984 ನನಗೆ ನೆನಪು. ನಾನೊಂದು ಸುದ್ದಿಯನ್ನು ಕೊಡಬೇಕು ಹೇಳಿ ಮನೋಹರ್ ಪ್ರಸಾದ್ ಅವರ ಕಚೇರಿಗೆ ಹೋಗಿದ್ದೆ. ಮರುದಿವಸ ನನ್ನ ಪರಿಚಯವನ್ನು ಕೇಳಿಕೊಂಡ್ರು, ಊರಲ್ಲಿ ಅಂತ ಕೇಳಿದ್ರೆಲ್ಲ ಮಾತನಾಡಿದರು. ನಾನು ಮರುದಿವಸ ಬೆಳಿಗ್ಗೆ ನೋಡಬೇಕಾದ್ರೆ ಉದಯವಾಣಿಯ ಕೊನೆ ಪುಟದಲ್ಲಿ ನಾನು ಕೊಟ್ಟ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಆ ಕಾಲದಲ್ಲಿ ಉದಯವಾಣಿಯ ಹೆಸರು ಬರುವುದೇ ಬಹಳ ದೊಡ್ಡ ಒಂದು ವಿಷಯ. ಆ ಕ್ಷಣದಿಂದ ಮನೋಹರ್ ಪ್ರಸಾದ್ ಅವರ ಜೊತೆ ನನಗೊಂದು ಬಹಳ ಅವಿನಾಭಾವ ಸಂಬಂಧ. ಅವರ ಬೆಳಿಗ್ಗೆ ನಮಗೆ ಯಾವಾಗಲೊಂದು ಅವರು ನಿವೃತ್ತಿಯಾದ ಬೆಳೆಸ ಒಂದು ಮೆಸೇಜ್ ಬರ್ತಿತ್ತು. ಒಂದು ಕನಿಷ್ಠ ವಾರದಲ್ಲಿ ಒಮ್ಮೆ ಆದರೂ ನಾವು ಫೋನ್ ಮಾಡಬೇಕು ಅವರಿಗೆ. ಅವರು ಇಲ್ಲದಿದ್ದರೆ ಅವರಿಂದ ಕರೆ ಬರ್ತಿದ್ದು, ತಮ್ಮ ಹೇಗಿದ್ದಿತ್ತು ಒಂದು ಮೆಸೇಜ್. ನಾನು ಮೊನ್ನೆ ಅವರ ನಿಧನದ ಬಳಿಕ ಸಹ ನನ್ನ ಮೊಬೈಲಲ್ಲಿ ನೋಡಿದೆ. ಫೆಬ್ರವರಿ 22ನೇ ತಾರೀಕಿಗೆ ನನಗೆ ಮೆಸೇಜ್ ಮಾಡಿದರು, ಹೇಗಿದ್ದಿತ್ತು ಅಮ್ಮ ಅಂತ. ನಾನು ಕಾಲ್ ಮಾಡಿದ್ದೆ ಅವರಿಗೆ, ನಮ್ಮ ಪ್ರೆಸ್ ಕ್ಲಬ್ಬಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಂಡಿದ್ದೆ. ಆ ಕಾರ್ಯಕ್ರಮವನ್ನು ಮುಂದೂಡಿದ್ದೆವು.